ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಿಮಿಷ. ಹರೇ ಕೃಷ್ಣ 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 ಹರಿ ಹರಿ. ಹರೇ ರಾಮ 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 ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಶ್ರೋತಾನು ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ 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 ಹರಿ ಹರಿ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಕೇಳ್ತಾ ಉಂಟಲ್ಲ? ಒಂದು ನಿಮಿಷ. ಹರೇ ಕೃಷ್ಣ. ಎಲ್ಲರಿಗೂ ಕೇಳಿಸ್ತಾ ಉಂಟಲ್ಲ? ಹರೇ ಕೃಷ್ಣ ಪ್ರಭುಜಿ. ಓಕೆ. ಎಸ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಸ್ಟಾರ್ಟ್ ಮಾಡುವ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 4ನೇ ಅಧ್ಯಾಯ ಶ್ಲೋಕ 170. ಶ್ರೀಮುಖೆ ಮಾಧವ ಪೋರಿರ ಅಮೃತ ಚರಿತ ಭಕ್ತ ಗಣೇಶು ನನ್ನ ಪ್ರಭು ಕರೆ ಆಸ್ವಾದಿತ. ಅನುವಾದ: ಮಾಧವೇಂದ್ರ ಪುರಿಯವರ ಮಕರಂದ ಸದೃಶ ಗುಣಗಳನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಕ್ತ ಕಂಠದಿಂದ ಕೊಂಡಾಡಿದರು. ಪ್ರಭುವರಿಯರು ಈ ಸಂಗತಿಗಳನ್ನು ತಮ್ಮ ಭಕ್ತಗಣಕ್ಕೆ ಸಾದರ ಪಡಿಸುತ್ತಿದ್ದಾಗ ತಾವೇ ಆ ಕಥಾ ನಕದಿಂದ ಸುಖ ಪಡುತ್ತಿದ್ದರು. ಎಸ್, ನೋಡಿ ಹೇಗೆ ನಮ್ಗೆ ರಿಲೀಸ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ ನಮ್ಗೆ ಕೃಷ್ಣ ಪ್ರಜ್ಞೆಯ ಟೇಸ್ಟ್ ಇರಬೇಕು. ಇದು ರಸ. ನೆಕ್ಸ್ಟ್ ಆಫ್ ಡಿವೋಷನ್ ಅಲ್ಲಿ ಉಂಟು ಮೆಲೋಸ್, ರಸ. ಹಾಗಾಗಿ ನಮಗೆ ಈಗ ನಮಗೆ ಕೃಷ್ಣ ಪ್ರಜ್ಞೆಯ ರಸ ನಮಗೆ ಈಗ ಅರಿವಿಲ್ಲ. ಭೌತಿಕ ರಸ, ಅದು ಕೂಡ ಒಂದು ರಸವೇ, ಭೌತಿಕ. ಆದ್ರೆ ಅದು ನಿಜವಾದ ರಸವಲ್ಲ. ಅದನ್ನು ನಾವೀಗ ಎಂಜಾಯ್ ಮಾಡ್ತಾ ಇದ್ದೇವೆ. ಅದು ಎಂಜಾಯ್ಮೆಂಟ್ ಅಲ್ಲ, ಅದು ಸೋ ಕಾಲ್ಡ್ ಎಂಜಾಯ್ಮೆಂಟ್. ಆದರೆ ಭಕ್ತಿಯಲ್ಲಿ ಮಾಡುವಂತ ಎಂಜಾಯ್ಮೆಂಟ್, ರಸವನ್ನು ಸ್ವಾದಿಸುವಂಥದ್ದು, ಇದು ನಿಜವಾದ ಎಂಜಾಯ್ಮೆಂಟ್, ಇಟರ್ನಲ್ ಹ್ಯಾಪಿನೆಸ್ ಅದು. ಹಾಗಾಗಿ ಇದು ನಮಗೆ ಫಸ್ಟ್ ಆಫ್ ಆಲ್ ಎಂತ ಅಂತ ಗೊತ್ತಾಗಬೇಕು. ಹೇಗೆ ನಾವು ಟೇಸ್ಟ್ ಮಾಡುವಂಥದ್ದು. ನೆಕ್ಟರ್, ಭಕ್ತಿ ರಸಾಮೃತ ಸಿಂಧು, ನೆಕ್ಟರ್ ಆಫ್ ಡಿವೋಷನ್. ಹೇಗಂದ್ರೆ ರೂಪ ಗೋಸ್ವಾಮಿಗೆ ಹೇಳ್ತಾರೆ, ಈ ಭಕ್ತಿ ರಸಾಮೃತ ಸಿಂಧು ಬರೀಲಿಕ್ಕೆ ಅವರು ಬರೆದು ಕೊಂಡೋಗಿ ಚೈತನ್ಯ ಮಹಾಪ್ರಭು ಕೊಡ್ತಾರೆ. ಮತ್ತೆ ಅಲ್ಲಿ ಹರಿದಾಸ್ ಠಾಕೂರ್ ಮತ್ತೆ ರಮಾನಂದರಾಯ ಇರ್ತಾರೆ ಜಗನ್ನಾಥಪುರಿ. ಆಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಇವತ್ತಿನಿಂದ ನಾನು ನಿನ್ಗೆ ಹೆಸರಿಡ್ತೇನೆ, ನೀನು ರಸ ಆಚಾರ್ಯ. ಯಾರು? ರೂಪ ಗೋಸ್ವಾಮಿ ಇಸ್ ಅ ರಸ ಆಚಾರ್ಯ. ಹಾಗಾಗಿ ಇಲ್ಲಿ ಬರುವಂತದ್ದು ಮಾಧವೇಂದ್ರ ಪುರಿಯವರ ಮಕರಂದ ಸದೃಶ ಗುಣಗಳನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಕ್ತ ಕಂಠದಿಂದ ಕೊಂಡಾಡಿದರು. ಪ್ರಭುವರಿಯರು ಈ ಸಂಗತಿಗಳನ್ನು ತಮ್ಮ ಭಕ್ತಗಣಕ್ಕೆ ಸಾದರಪಡಿಸುತ್ತಿದ್ದಾಗ
ತಾವೇ ಕಥಾನಕದಿಂದ ಸುಖ ಪಡೆದಿದ್ದಾರೆ ನೋಡಿ. ಈ ಹ್ಯಾಪಿನೆಸ್ ಮಾಧವೇಂದ್ರ ಪ್ರಿಯನು ಗ್ಲೋರಿಫೈ ಮಾಡೋದನ್ನ ಚೈತನ್ಯ ಮಹಾಪ್ರಭುಗೆ ಹ್ಯಾಪಿನೆಸ್ ಸಿಗ್ತಾ ಇತ್ತಂತೆ. ಅದನ್ನು ಅವರು ರಿಲೀಸ್ ಮಾಡ್ತಾ ಇದ್ರು ಚೈತನ್ಯ ಮಹಾಪ್ರಭು. ನಮ್ಗೆ ಫಸ್ಟ್ ಆಫ್ ಆಲ್ ರಿಲೀಸ್ ಅಂದ್ರೆ ಎಂತ ಗೊತ್ತಿಲ್ಲ. ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ. ಜನರು ಹೇಳುವಂಥದ್ದು ನಿಮ್ದು ಎಂತ ಮಾರಿ ಕೃಷ್ಣ ಪ್ರಜ್ಞೆ, ಬೆಳಿಗ್ಗೆ ಸೇಮ್ ರಾತ್ರಿ ಮಲಗ್ತೀರಿ, ಬೆಳಿಗ್ಗೆ ಹೇಳ್ತೀರಿ, ಮತ್ತೆ ಮಂಗಳಾರತಿ ಹೋಗ್ತೀರಿ, ಜಪ ಮಾಡ್ತೀರಿ, ಮತ್ತೆ ದರ್ಶನಾರತಿ, ಗುರು ಪೂಜಾ, ಮತ್ತೆ ಭಾಗವತಂ ಕ್ಲಾಸ್, ಮತ್ತೆ ಪ್ರಸಾದ ತಿಂತೀರಿ, ಮತ್ತೆ ಸ್ವಲ್ಪ ಸೇವೆ ಮಾಡ್ತೀರಿ, ಸಂಜೆ ವಾಪಸ್ ನಿಮ್ದು ಇದೆ ಸೇಮ್ ಮಾಡ್ತೀರಿ, ಮಲಗ್ತೀರಿ. ಸೇಮ್ ಡೈಲಿ ಮಾಡಿದನ್ನೇ ಮಾಡುವಂಥದ್ದು. ನಿಮ್ಗೆ ಟಯರ್ಡ್ ಆಗುದಿಲ್ವಾ ಕೇಳ್ತಾರೆ ಪ್ರಶ್ನೆ. ಮಾಡಿದನ್ನೇ ಮಾಡು. ಇಲ್ಲ ಸರ್, ಇದು ಎಂತಂದ್ರೆ ಇದರಲ್ಲಿ ರಿಲೀಸ್ ಮಾಡ್ಬೋದು ನಿಮ್ಗೆ. ಆಧ್ಯಾತ್ಮಿಕದಲ್ಲಿ ಭೌತಿಕವನ್ನು ನಾವು ರಿಲೀಸ್ ಮಾಡ್ಲಿಕ್ಕೆ ಹೋಗ್ತೀವಿ, ಆದ್ರೆ ಅದು ರಿಲೀಸ್ ಆಗುವುದಿಲ್ಲ. ಯಾಕೆಂದ್ರೆ ಅದು ನಿಜವಾದ ಹ್ಯಾಪಿನೆಸ್ ಅಲ್ಲ, ಸುಖ ಇಲ್ಲ ಅಲ್ಲಿ. ಆದ್ರೆ ಚೈತನ್ಯ ಮಹಾಪ್ರಭು ಮಾಧವೇಂದ್ರ ಪುರಿಯ ಬಗ್ಗೆ ಹೇಳ್ತಾ ಇರುವಾಗ ಅವರು ರಿಲೀಸ್ ಮಾಡ್ತಾ ಇದ್ರು. ಈ ಪರ್ಸನಲಿ ರಿಲೀಸ್, ತಾವೇ ಪರ್ಸನಲಿ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಗೆ ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ನಮ್ಗೆ ಅದು ಹೇಗೆ ಮಾಡೋದು ಗೊತ್ತಿರಬೇಕು. ಹೇಗೆ ರಿಲೀಸ್ ಹೇಗೆ ಮಾಡುವಂಥದ್ದು, ಇದಕ್ಕೆ ಅಸೋಸಿಯೇಷನ್ ಬೇಕು. ಅಸೋಸಿಯೇಷನ್ ಇಂದ ನಮ್ಗೆ ಅದು ರಿಲೀಸ್ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಆಗುದಿಲ್ಲ. ಈಗ ನೋಡಿ, ಈಗ ಮೊನ್ನೆ 2 ಮಹಾರಾಜ್ ಬಂದಿದ್ರು. 2 ಮಹಾರಾಜ್ ಬಂದಿದ್ರು. ಫಸ್ಟಿಗೆ ಬಂದದ್ದು ಭಕ್ತಿ ವಿಜಯ ಭಾಗವತ್ ಮಹಾರಾಜ್ ಶನಿವಾರ, ಮತ್ತೆ ನಾನು ಮತ್ತೆ ಪ್ರೆಸಿಡೆಂಟ್ ಉಡುಪಿಗೆ ಬಿಟ್ಟೆವು. ಮತ್ತೆ ನೆಕ್ಸ್ಟ್ ಉಡುಪಿಯಿಂದ ಭಕ್ತಿ ಪುರುಷೋತ್ತಮ ಮಹಾರಾಜನ್ನು ಕರ್ಕೊಂಡು ಬಂದೆ. ಈಗ ಫಸ್ಟ್ ನಾನು ಹೇಳುವಂತ ಮಾತು ನೋಡಿ, ಈಗ ಟೆಂಪಲ್ ಅಲ್ಲಿ ನಮ್ದು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ತುಂಬಾ ಬ್ಯುಸಿ. ನಾನು ಕೂಡ ಬ್ಯುಸಿ, ಪ್ರೆಸಿಡೆಂಟ್ ಕೂಡ ಬ್ಯುಸಿ. ಈಗ ಸನ್ಯಾಸಿ ಬಂದ್ರು, ನಮ್ಮ ಕೆಲಸವನ್ನೆಲ್ಲ ಬದಿಗಿಟ್ಟು ನಾವು ಅವರ ಸೇವೆಗೆ ಹೋದೆವು. ಈಗ ನಾವು ಯಾಕೆ ಹೋದೆವು? ಎಸ್, ದಯವಿಟ್ಟು ಯಾರಾದ್ರು ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ, ಯಾರಿಗ ಉತ್ತರ ಗೊತ್ತಿದ್ರೆ. ಯಾಕೆ? ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡ್ಬೋದು ಯಾರಿಗೆ ಉತ್ತರ ಗೊತ್ತಿದ್ರೆ. ಯಾಕೆ ನಾವು ಎಲ್ಲ ಕೆಲಸವನ್ನು ಬಿಟ್ಟು ಅವರ ಸೇವೆಗೆ ಹೋದೆವು? ಎಸ್, ಇಂದುಮತಿ ಮಾತಾಜಿಯ ಹರೇ ಕೃಷ್ಣ ಹೇಳಿ. ಕೃಷ್ಣ ಪ್ರಭುಜಿ, ಅಸೋಸಿಯೇಷನ್ ಬೇಕು. ಅಸೋಸಿಯೇಷನ್ ಓಕೆ. ಎಸ್, ಪಂಕಜ ಅವರೇ. ಎಸ್, ಪಂಕಜ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ವೈಷ್ಣವ ಸೇವಾ. ಓಕೆ. ಎಸ್, ನೆಕ್ಸ್ಟ್ ರಾಘವ್, ಹರೇ ಕೃಷ್ಣ. ಪ್ರಭುಜಿ, ಶುದ್ಧ ಭಕ್ತರ ಸೇವೆ ಮಾಡಿದ್ರೆ ಕೃಷ್ಣನ ಸೇವೆ ಮಾಡಿದಾಗೆ ಪ್ರಭುಜಿ. ಎಸ್, ನೆಕ್ಸ್ಟ್ ಸುಮತಿ, ಹರೇ ಕೃಷ್ಣ. ಸುಮತಿ, ವೈಷ್ಣವ ಸೇವೆ ಪ್ರಭುಜಿ. ವೈಷ್ಣವ ಸೇವೆ, ಓಕೆ. ನೆಕ್ಸ್ಟ್ ಡಾಕ್ಟರ್ ಮಲ್ಲಿಕಾ, ಹರೇ ಕೃಷ್ಣ. ಪ್ರಭುಜಿ, ವೈಷ್ಣವ ಸನ್ಯಾಸಿಗಳು ಭಕ್ತರು, ಶುದ್ಧ ಭಕ್ತರು, ಅವರ ಸೇವೆ ಮಾಡಿದ್ದು. ಎಸ್, ಓಕೆ. ನೆಕ್ಸ್ಟ್ ಆಶಾ, ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ಎಸ್, ಆಶಾ, ಎಸ್. ಎಸ್, ಹರೇ ಕೃಷ್ಣ ಪ್ರಭುಜಿ. ಭಾಗವತರ ಸೇವೆ, ಕೃಷ್ಣನ ಸೇವೆ. ಓಕೆ. ಓಕೆ, ನೆಕ್ಸ್ಟ್ ಒಂದು ನಿಮಿಷ. ಪ್ರೇಮ ರಾಘವ, ಹೇಳಿ. ದೇವರಿಗೆ ಆಲಯ ಕಟ್ತಾ ಇದ್ದೀರಿ, ಅಲ್ಲಿ ದೇವರೇ ಬಂದಂಗಾಗಿದೆ ನಿಮ್ಗೆ. ಅವರ ಓಕೆ. ನೆಕ್ಸ್ಟ್ ಶ್ರೀಲತಾ. ಓಕೆ, ಹ್ಯಾಂಡ್ ರೈಸ್ ಮಾಡ್ಬಿಡಿ ಯಾರು ಕೂಡ. ಎಸ್, ಅಲ್ಲಿಗೆ. ಓಕೆ, ಶ್ರೀಲತಾ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಕೃಷ್ಣ ಪ್ರಜ್ಞೆಯನ್ನು ಸಾರಲು ಪ್ರಭುಜಿ. ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಸಾರಲು, ತಿಳಿಸಲು ಜನ. ಓಕೆ, ಎಸ್ ಎಸ್. ಓಕೆ, ಲಾಸ್ಟ್ ಇದು ಹ್ಯಾಂಡ್ ರೈಸ್ ಮಾಡಬೇಡಿ. ಓಕೆ, ಜಯಂತ್ ಶ್ರೀಧರ್, ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಭಕ್ತರ ಸೇವೆ ಮಾಡಿದ್ರೆ ಭಗವಂತ ಮೆಚ್ಕೊಂತಾನೆ. ಭಗವಂತನ ಪೂಜೆ ಮಾಡೋದಕ್ಕಿಂತ ಅವ್ನ್
ಭಕ್ತರದ್ದು ನಾವು ಸೇವೆ ಮಾಡಿದ್ರೆ ಭಗವಂತನ್ಗೆ ಖುಷಿ ಆಗುತ್ತೆ. ಹರೇ ಕೃಷ್ಣ. ಎಸ್, ಓಕೆ. ಈಗ ನೋಡಿ ಎಂತ ಅಂದ್ರೆ, ಹೆಚ್ಚಿನವರೆಲ್ಲ ಹೇಳಿದಿರಿ ಉತ್ತರ. ಧನ್ಯವಾದ ಉತ್ತರ ಕೊಟ್ಟದಕ್ಕೆ. ಈಗ ಈ ಸೇವೆಯಿಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಸೇವೆ ಮಾಡಿ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ನಾವು ಶನಿವಾರ ದಿವಸ ಇಲ್ಲಿಗೆ ಹೋದೆವು, ಉಡುಪಿಗೆ ದರ್ಶನಕ್ಕೆ. ಭಕ್ತಿ ವಿಜಯ ಭಾಗವತ್ ಮಹಾರಾಜ್ ಮತ್ತೆ ಪುರುಷೋತ್ತಮ್ ಮಹಾರಾಜ್ ಮತ್ತೆ ನಾನು ಪ್ರೆಸಿಡೆಂಟ್. ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡುವಾಗ ಅಲ್ಲಿ ಇಮಿಡಿಯೇಟ್ ಆಗಿ ಎಂತ ಆಯ್ತಂದ್ರೆ, ಈ ಭಾಗವತಂ ಇದು ಜನ್ಮಾದ್ಯಸ್ಯ ಆ ಶ್ಲೋಕ, ಮತ್ತೆ ಧರ್ಮ ಪ್ರೋಜಿತ ಕೈತವಾತ್ರ ಆ ಶ್ಲೋಕ, ಮತ್ತೆ ನಿಗಮ ಕಲ್ಪತರು ಆ ಶ್ಲೋಕ ಬಂತು. ಹಾಗಾಗಿ ಅವ್ರು ಹೇಳಿದ್ರು, ಯಾರು ಭಕ್ತಿ ವಿಜಯ ಭಾಗವತ್ ಮಹಾರಾಜ್ ಅವರಿಗೆ ಭಾಗವತ ಹೆಸರಿಟ್ಟದ್ದು ಯಾಕೆ ಅಂದ್ರೆ ಅವ್ರು ನಂಬರ್ 1 ಡಿಸ್ಟ್ರಿಬ್ಯೂಟರ್ ಭಾಗವತಂ. ಅದಕ್ಕೆ ನಮ್ದು ಗುರು ಮಹಾರಾಜ್ ಇಸೋಲಿ ಜಯಪತಾಕ ಮಹಾರಾಜ್ ಅವರಿಂದ ಅವರು ಸನ್ಯಾಸ ತಗೊಂಡದ್ದು, ಅದಕ್ಕೆ ಆ ಹೆಸರಿಟ್ಟದ್ದು. ಹಾಗೆ ಅಲ್ಲಿ ನಾವು ಹೋದ ಕೂಡಲೇ ಅದು ಬಂತು. ಹಾಗೆ ಅವ್ರು ಹೇಳುವಂಥದ್ದು, ನನ್ನ ಹೆಸರು ಭಾಗವತ ಅದಕ್ಕೆ ಅಲ್ಲಿ ಭಾಗವತ ಹೇಳ್ತಾ ಇದ್ದಾರೆ. ನಗಳಿ ಆಗ ಅವರು ಕೂಡ ನಗಳಿ, ನಾನು ಕೂಡ ನಗಳಿ. ಹಾಗೆ ನಾವು ರಿಲೀಸ್ ಮಾಡ್ತಾ ಇದ್ದೇವೆ ಅಸೋಸಿಯೇಷನ್. ಕೃಷ್ಣ ಕಾನ್ಶಿಯಸ್ ಅನ್ನು ರಿಲೀಸ್ ಮಾಡುವಂಥದ್ದು ನಮ್ಮ ಗೋಲ್ ಇರುವಂಥದ್ದು. ಅದಕ್ಕೆ ಜೀವನ ಗುರಿ ಅಂತಂದ್ರೆ ಕೃಷ್ಣ ಪ್ರಜ್ಞೆ ನಾವು ರಿಲೀಸ್ ಮಾಡ್ಬೇಕು. ಆದ್ರೆ ರಿಲೀಸ್ ಯಾವ ರೀತಿ ಮಾಡ್ಬೇಕು ಇದು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ನೋಡಿ, ಹೇಗೆಂದ್ರೆ ವೈಷ್ಣವರ ಸೇವೆ ಮಾಡುವಾಗ ನಮ್ಗೆ ಒಂದು ಹ್ಯಾಪಿನೆಸ್ ಸಿಗ್ತದೆ. ಹೇಗೆಂದ್ರೆ ಸಪೋಸ್ ನಮ್ಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಬಂತು. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ವೈಕುಂಠ ಹೋಗುವಂಥದ್ದು ಸುಲಭದ ಕೆಲಸ ಅಲ್ಲ. ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ ತರಕಾರಿ ತರುವ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ನಾ ಹೇಳುವಂಥದ್ದು ತುಂಬಾ ಸೀರಿಯಸ್ ಕೆಲಸ. ವೈಕುಂಠ ಹೋಗ್ಬೇಕಿದ್ರೆ ವೈಕುಂಠದ ವಿಮಾನ ಬರ್ಬೇಕಂತ ಇಲ್ಲಿಗೆ, ನಮ್ಮ ಸಿದ್ಧತೆ ಪಡೆದ ಮೇಲೆ ನಮಗೆ ಹೋಗ್ಲಿಕ್ಕೆ ಆಗುವಂಥದ್ದು. ಹಾಗಾಗಿ ಸಪೋಸ್ ನಮ್ಗೆ ಈಗ ಟಿಕೆಟ್ ಬಂತು ವೈಕುಂಠದ್ದು, ನಾವು ಹೋದೆವು. ಅಲ್ಲಿ ಹೋಗಿ ನಾವು ಮಾಡುವಂಥದ್ದಂತ, ನಾವು ಸೇವೆಯನ್ನು ರಿಲೀಸ್ ಮಾಡುವಂಥದ್ದು. ಸೇವೆಯನ್ನು ನಾವು ರಿಲೀಸ್ ಮಾಡುವಂಥದ್ದು. ಭಗವಂತನನ್ನು ಪ್ಲೀಸ್ ಮಾಡುವಂಥದ್ದು, ಬೇರೆ ಬೇರೆ ಡಿವೋಟೀಸ್ ಅವರನ್ನು ಪ್ಲೀಸ್ ಮಾಡುವಂಥದ್ದು. ಟೋಟಲಿ ಲಿವಿಂಗ್ ಇನ್ ಹಾರ್ಮೋನಿ, ಲಿವಿಂಗ್ ಫಾರ್ ಅದರ್ ಸೇಕ್, ನಾಟ್ ಫಾರ್ ಅವರ್ ಸೇಕ್. ಇಲ್ಲಿ ನಾವು ಇರುವಂಥದ್ದು ನಮಗೋಸ್ಕರ, ನಾನು ನನ್ನದು. ನಾವು ತುಂಬಾ ಕೃಪಣರು. ನಾವು ಹೇಳಲಿಕ್ಕೆ ಮಾತ್ರ ನಾವು ಭಕ್ತರಂತಾದ್ರೆ ನಾವು ತುಂಬಾ ಕೃಪಣರು. ಅಂದ್ರೆ ನಾವೊಂದು ಬೇಲಿ ಹಾಕಿದ್ದೇವೆ, ನಾವು ನಮ್ಮದು ಮಾತ್ರ ನೋಡುವ ಅಲ್ಲಿ ಅಂತಂದ್ರೆ ನಾನು ನನ್ನ ಫ್ಯಾಮಿಲಿ. ಇದಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಇದು ನನ್ನ ಪರ್ಸನಲ್ ಘಟನೆ ಆದದ್ದು. ಇದು 9 ವರ್ಷದಿಂದ ನಾನು ಟ್ರೈನಲ್ಲಿ ಪುಸ್ತಕ ವಿತರಣೆ ಮಾಡುವಾಗ, ನಾನು ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದೆ, ಬಂದದ್ದು 7 ಗಂಟೆಗೆ. ಇದು ಆಲ್ಮೋಸ್ಟ್ ಒಂದು ಹೇಗಂದ್ರೆ, ನಾನು ಕಾಂಜನ್ಗಾಡಲ್ಲಿ ಇದ್ದೆ, ಅಲ್ಲಿ ಆದ ಘಟನೆ. ಅಂದ್ರೆ ಕಾಂಜನ್ಗಾಡಿಂದ 1 ಗಂಟೆ ಬೇಕು ಇಲ್ಲಿಗೆ ಬರ್ಲಿಕ್ಕೆ ಟ್ರೈನಲ್ಲಿ, ಆಲ್ಮೋಸ್ಟ್ 1 ಗಂಟೆ ಅಷ್ಟೇ. ಹಾಗೆ ನಾನು ಬೆಳಿಗ್ಗೆ ಪ್ರಸಾದ ಕೊಂಡೋಗಿದ್ದೆ ಜನರಿಗೆ ಕೊಡ್ಲಿಕ್ಕೆ. ಪುಸ್ತಕ ವಿತರಣೆ ನಾವು ಪ್ರಸಾದ ಕೊಡ್ತೇವೆ. ಅದೆಲ್ಲ ಖಾಲಿ ಆಗಿತ್ತು. ಮತ್ತೆ ನಾನು ಏನು ತಿಂದು ಓದೋದಲ್ಲ, ತಿನ್ನದೆ ಓದೋದು, ನೀರು ಕುಡಿದು ಸ್ವಲ್ಪ ಫುಡ್ಸ್ ತಿಂದು ಓದೋದು. ಹಾಗೆ ಲಾಸ್ಟಿಗೆ ಪುಸ್ತಕ ಎಲ್ಲ ಹೋಯ್ತು. ಒಂದು ಕಡೆ ನಾನು ಕೂತೆ. ಅಲ್ಲಿ ಕೂತ್ಕೊಳ್ತಾ ಇರುವಾಗ ಗಂಡ ಹೆಂಡತಿ 2 ಮಕ್ಕಳು ಅವರು ಚಪಾತಿ ಮತ್ತೆ ಕೂರ್ಮ ತಿಂತಾ ಇದ್ರು. ನಾನು ಅಲ್ಲಿ ಇದ್ದೆ. ನಾನು ನೋಡಿದೆ ಎಷ್ಟು ಚಪಾತಿ ಉಂಟ ಅಂತ. 20 ಚಪಾತಿ ಇತ್ತು. ಮಕ್ಕಳಿಗೆ
5 ಕೊಟ್ರು, ಮತ್ತೆ ಅವರು 5 ಹಾಕಿದ್ರು. ಆಗ ಒಬ್ಬ ಬಂದ, ಸಣ್ಣ ಹುಡುಗ, ಭಿಕ್ಷುಕ. ಅಮ್ಮ ಕೊಡಿ ಕೊಡಿ ಅಮ್ಮ, ಕೊಡಿ ಅಮ್ಮ, ಹಸಿವಾಯ್ತಂದು ಕೊಡಿ 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 ಹೈ 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 ಅಂತ ಹೇಳಿದ್ರು. ಈಗ ಸಿಂಪಲ್, ನನ್ನಲ್ಲಿ ತಿನ್ಲಿಕ್ಕೆ ಅಂತ ಇರ್ಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಇಲ್ಲ ನಾನು ಎಂತ ಕೊಡ್ತಿದ್ದೆ, ಯಾಕಂದ್ರೆ ಸಣ್ಣ ಮಗು, ಅವರ ಮಗುವಿನಷ್ಟೇ ದೊಡ್ಡ ಮಗು, ಆದ್ರೆ ಭಿಕ್ಷುಕ. ಆಕ್ಚುಲ್ ಪ್ರಭುಪಾದರು ನಾವೆಲ್ಲರೂ ಭಿಕ್ಷುಕರಂತೆ, ನಾವೆಲ್ಲರೂ ಭಿಕ್ಷುಕರು, ನಮ್ದು ಹಣ ಏನು ಅಲ್ಲ. ಹಾಗೆ ಎಂತ ಆಯ್ತು ಅಂದ್ರೆ, ಈಗ ನಾನು ಹೇಳುವಂಥದ್ದು, ಮಕ್ಕಳು 5 ತಿನ್ಲಿ, ಅವನು 2 ಮಕ್ಕಳು, ಅವನ ಹೆಂಡತಿ ಕೂಡ 5 ತಿನ್ಲಿ, ಅವನಿಗೆ ಹೆಂಡತಿ ಮೇಲೆ ಮೋಹ, ಮಕ್ಕಳ ಮೇಲೆ ಮೋಹ ಉಂಟು, ತಿನ್ಲಿ. ಇವನಿಂದ 1 ಕೊಟ್ರೆ ಎಂತ ಆಗ್ತಿತ್ತು? ಟ್ರೈನ್ ಉಲ್ಟಾ ಪಲ್ಟಾ ಆಗ್ತಿರ್ಲಿಲ್ಲ, ಕೊಡ್ಬೋದಿತ್ತು, ಆದ್ರೆ ಅವನಿಗೆ ಅಂತ ಹೇಳಿದ. ಹಾಗಾಗಿ ಭೌತಿಕ ಲೋಕ ಅಂದ್ರೆ ಸೆಲ್ಫಿಶ್ನೆಸ್, ಪ್ರಭುಪಾದ ಹೇಳುವಂಥದ್ದು, ನಾನು ನನ್ನದು. ಹಾಗಾಗಿ ನಮಗೆ ಉನ್ನತ ಮಟ್ಟದ ರಿಲೀಸ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಉನ್ನತ ಮಟ್ಟದ ರಿಲೀಸ್ ಮಾಡ್ಲಿಕ್ಕೆ ಪ್ರಭುಪಾದ ಹೇಳುವಂಥದ್ದು, ನಾನು ನನ್ನದು ಅನ್ನೋ ಅದರಿಂದ ಹೊರಗೆ ಬರ್ಬೇಕಂತೆ. ನಾವು ಬೇಲಿ ಹಾಕಿದ್ದೇವೆ, ನಾವು ಬೇಲಿ ಒಳಗಿದ್ದೇವೆ, ಆ ಬೇಲಿಯಿಂದ ನಾವು ಹೊರಗೆ ಬರ್ಬೇಕು. ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ವಸುದೇವ ಕುಟುಂಬಕಂ. ಕೃಷ್ಣ ಭಗವದ್ಗೀತೆ ಹೇಳುವಂಥದ್ದು ಸರ್ವಯೋನೀಶು ಭವಂತೆ, 14ನೇ ಅಧ್ಯಾಯದಲ್ಲಿ ಎಲ್ಲಾ ಜೀವಿಗಳು ನನ್ನ ಮಕ್ಕಳು. ಪ್ರಭುಪಾದ ಹೇಳುವಂಥದ್ದು ಎಲ್ಲಾ ಜೀವಿಗಳು ನಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತೆ, ಎಲ್ಲಾ ಜೀವಿಗಳು. ಈಗ ನಮ್ಮ ಮನೆಯಲ್ಲಿ ಕೆಲವೊಮ್ಮೆ ಇರ್ತಾರೆ, ಪೇಷಂಟ್ ಇರ್ತಾರೆ, ಹೆಚ್ಚಾಗಿ ಇರ್ತಾರೆ ಒಂದು ಮನೆಯಲ್ಲಿ. ಯಾವುದೊಂದು ಪೇಷಂಟ್ ಇರ್ತದೆ, ಡಿಪ್ರೆಷನ್, ಇಲ್ಲದ್ರೆ ಪೋಲಿಯೋ, ಇಲ್ಲದ್ರೆ ಎಂತಾದ್ರು ರೋಗ. ಈಗ ಪೋಲಿಯೋದ ಎಕ್ಸಾಂಪಲ್ ತೆಗೆಯುವ, 2 ಕಾಲು ವೀಕ್, ನಮ್ದು ಅಣ್ಣ, ನಮ್ದು ಅಕ್ಕ, ನಮ್ಮ ತಮ್ಮ ಯಾರಾದ್ರೂ ಇರ್ತಾರೆ ಮನೆಯಲ್ಲಿ. ನಾವು ಎಂತ ಮಾಡಿದ್ರೆ ಸಣ್ಣದಿಂದ ಅವ್ರಿಗೆ ಅಂದ್ರೆ ಕೂತ್ಕೊಳ್ಲಿಕ್ಕೆ ಬಹಳ ಕಷ್ಟ, ಎಂತ ನಡೆದು ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ, ಪೇಷಂಟ್. ನಾವು ಅವರಿಗೆ ಊಟ ಕೊಡ್ತೇವೆ, ಎಲ್ಲ ಮಾಡಿ ಕೊಡ್ತೇವೆ, ನಾವು ಅವರನ್ನು ಕಟ್ ಮಾಡಿ ತಿನ್ನುವುದಿಲ್ಲ. ನಾವು ಪ್ರಭುಪಾದ ಕೇಳ್ತಾರೆ, ನಾವು ಕಟ್ ಮಾಡಿ ತಿಂತೇವಾ? ಇಲ್ಲ. ಯಾಕೆಂದ್ರೆ ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಮ್ಮ ಯಾರು ಆಗಿರ್ಬೋದು. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು ಸರ್ವಯೋನೀಶು ಕೌಂತೆಯ, ಭಕ್ತ ಆದ್ಮೇಲೆ ಅವನಿಗೆ ಎಲ್ಲ ಜೀವಿಗಳು ಭಗವಂತನ ಮಕ್ಕಳು ಅಂತ ಗೊತ್ತಾಗ್ತದೆ. ಇದರಲ್ಲಿ ಎಲ್ಲ ಜೀವಿಗಳು ಬಂತು, ಖಾಲಿ ಮನುಷ್ಯ ಮಾತ್ರ ಅಲ್ಲ. ನನಗೆ ನಿಮಗೆ ಮನುಷ್ಯನ ಒಂದು ಎಕ್ಸಾಂಪಲ್ ಕೊಟ್ಟದ್ದು ನೋಡಿ, ಎಷ್ಟು ಸೆಲ್ಫಿಶ್ನೆಸ್ ಇದು ನಮ್ಮ ಅಂತರಾಳದಲ್ಲಿ ಒಳಗೆ ಉಂಟು, ತುಂಬಾ ಅಂಟಿಕೊಂಡಿದೆ ಇದು. ಭಕ್ತ ಅಂದ್ರೆ ಪರ ದುಃಖ ದುಃಖಿ, ಇನ್ನೊಬ್ಬನ ದುಃಖ ನೋಡುವ ದುಃಖ ಆಗ್ತದೆ ಅವನಿಗೆ. ಆದ್ರೆ ನಮ್ಮ ಒಳಗೆ ಎಂತ ಅಂದ್ರೆ ಪ್ರಭುಪಾದ ಒಂದು ಹೃದಯ ತುಂಬಾ ಗಟ್ಟಿ, ಕಲ್ಲಿನ ತರ ಗಟ್ಟಿ ಉಂಟು. ಭಕ್ತಂದು ಹಾಗೆಲ್ಲ, ಭಕ್ತಂದು ತುಂಬಾ ಸಾಫ್ಟ್, ಇಮಿಡಿಯೇಟ್ ಮೆಲ್ಟ್ ಆಗ್ತದೆ ಅವನಿಗೆ. ನಮ್ಗೆ ಎಂತಂದ್ರೆ, ನನ್ನ ಮಗ ಇವತ್ತು ರಾತ್ರಿ ಹಲ್ಲು ನೋವು, ಹುಷಾರಿಲ್ಲ, ಲೂಸ್ ಮೋಷನ್, ಇದಾಗುವಾಗ ನಮ್ಗೆ ನಿದ್ದೆ ಬರುವುದಿಲ್ಲ. ನಮ್ಮ ಮಗನನ್ನು ಹಾಸ್ಪಿಟಲ್ ಕೊಂಡೋಗಿ ಎಂತ ಸೀರಿಯಸ್ ಆದ್ರೆ ನಾವು ಅಲ್ಲಿ ಕೂಗ್ತೇವೆ. ಆದ್ರೆ ಪಕ್ಕದ ಮನೆಯವ ಸತ್ರು ಕೂಡ ನಮ್ಗೆ ಚಂದ ನಿದ್ದೆ ಬರ್ತದೆ, ಚಂದ ನಿದ್ದೆ ಬರ್ತದೆ ನಮ್ಗೆ. ನಮ್ದಾಗುವಾಗ ನಮ್ಗೆ ಬರುವುದಿಲ್ಲ. ಯಾಕೆ? ನಾವು ನಾನು ಅನ್ನುವ ಇದರಲ್ಲಿ ನಾನು ನನ್ನದು ಅಂಟಿಕೊಂಡಿದ್ದೇವೆ. ಹಾಗಾಗಿ ನಮ್ಗೆ ರಿಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷ್ಣ ಪ್ರಜ್ಞೆ ಹಾಗೆ ಅಲ್ಲ. ಕೃಷ್ಣ ಪ್ರಜ್ಞೆಯನ್ನು ರಿಲೀಸ್ ಮಾಡ್ಲಿಕ್ಕೆ ನಾವು ಇದರಿಂದ ಆಚೆ ಬರ್ಬೇಕು. ಚೈತನ್ಯ ಮಹಾಪ್ರಭುಗೆ ಆಗ್ತಾ ಇತ್ತು ನೋಡಿ, ರಿಲೀಸ್ ಮಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು. ಮಾಧವೇಂದ್ರಪುರಿಯ ಗುಣಗಳನ್ನು ಕೊಂಡಾಡಿ ಅವರ ಭಕ್ತಗಣಗೆ ಅದನ್ನು ಹೇಳ್ತಾ ಇದ್ದಾರೆ. ಹೇಳ್ತಾ ಇರುವಾಗ ಅವರಿಗೆ ಸುಖ ಸಿಗ್ತಾ ಇತ್ತು. ಕೃಷ್ಣ ಪ್ರಜ್ಞೆ ಅಂದ್ರೆ ಇದೆ. ಕೃಷ್ಣ ಪ್ರಜ್ಞೆ ಅಂದ್ರೆ ಪ್ರತಿಪದಂ ಪೂರ್ಣಾಮೃತ ಸ್ವಾದನ.
ಆನಂದಾಂಬುದಿವರ್ಧನ ಪ್ರತಿಪದಂ ಪೂರ್ಣಾಮೃತ ಸ್ವಾದನ. ಪ್ರತಿ ಸ್ಟೆಪ್ ಅಲ್ಲಿ ಅಮೃತವನ್ನು ಸವಿಯಬಹುದು. ಫಸ್ಟ್ ಆಫ್ ಆಲ್ ನಮ್ಗೆ ಅಮೃತ ಎಂತಂದು ಗೊತ್ತಾಗಬೇಕು. ಸವಿಯುವುದು ಮತ್ತೆ ಫಸ್ಟ್ ಆಫ್ ಆಲ್ ನಮ್ಗೆ ಅಮೃತ ಎಂತಂದು ಗೊತ್ತಾಗಬೇಕು. ಕೃಷ್ಣ ಪ್ರಜ್ಞೆ ಅಂದ್ರೆ ಅಮೃತ. ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ನಪನಂ. ಸ್ನಪನಂ ಅಂದ್ರೆ ಸ್ನಾನ ಮಾಡುವಂಥದ್ದು. ಯಾವುದಲ್ಲಿ? ಅಮೃತದಲ್ಲಿ, ನೆಕ್ಟರಲ್ಲಿ. ನೆಕ್ಟರಲ್ಲಿ ಚೈತನ್ಯ ಮಹಾಪ್ರಭು ಸ್ನಾನ ಮಾಡ್ತಾ ಇದ್ರು. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಹರೇ ಕೃಷ್ಣ. ಶ್ಲೋಕ 171. ಪ್ರಭು ಕಾಹೆ ನಿತ್ಯಾನಂದಕಾರ ವಿಚಾರ ಪೂರಿ ಸಮ ಭಾಗ್ಯವಾನ್ ಜಗತೆ ನಾಹಿ ಆರ. ಶ್ರೀ ಮಾಧವನ್ ಪುರಿಯವರಂತಹ ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಬೇರೆ ಇನ್ನೊಬ್ಬರಿದ್ದಾರೆಯೇ ಎಂಬುದನ್ನು ನಿತ್ಯಾನಂದ ಪ್ರಭುಗಳು ವಿಚಾರ ಮಾಡಿ ಹೇಳಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ನುಡಿದರು. ಅಂದ್ರೆ ಅವರಷ್ಟು ಭಾಗ್ಯಶಾಲಿ ಇನ್ನೊಬ್ಬ ಇಲ್ಲ ಅಂತ ಚೈತನ್ಯ ಮಹಾಪ್ರಭು ಹೇಳುವಂತದ್ದು. ಹಾಗಾಗಿ ನಿತ್ಯಾನಂದ ಪ್ರಭು ಹೇಳುವಂತದ್ದು, ನೀನು ವಿಚಾರ ಮಾಡು, ಮಾಧವನ ಪುರಿಯಷ್ಟು ಭಾಗ್ಯಶಾಲಿ ಬೇರೆ ಯಾರು ಇದ್ದಾರಾ? ಇಲ್ಲ, ಇಲ್ಲ, ತುಂಬಾ ಭಾಗ್ಯಶಾಲಿ. ಹಾಗಾಗಿ ನಮ್ಮ ಲೆಕ್ಕದ ಪ್ರಕಾರ ಭಾಗ್ಯಶಾಲಿ ಅಂದ್ರೆ ನಮ್ಮ ಮಗ ಡಾಕ್ಟರ್ ಕಲಿತು ಅಮೆರಿಕಕ್ಕೆ ಹೋಗಿ ಒಳ್ಳೆ ಸಂಪಾದನೆ ಮಾಡಿದ್ರೆ ನಾವೆಣಿಸುವಂಥದ್ದು, ಎಸ್, ನಾನು ತುಂಬಾ ಭಾಗ್ಯಶಾಲಿ, ನನ್ನ ಮಗ ತುಂಬಾ ಭಾಗ್ಯಶಾಲಿ. ಸರ್, ಇದು ಭೌತಿಕ ಸರ್. ಯಾಕಂದ್ರೆ ನಿಮ್ಮ ಮಗ ಡಾಕ್ಟರ್ ಆಗಿರ್ಬೋದು, ಅಮೆರಿಕದಲ್ಲಿ ಇರ್ಬೋದು, ತಿಂಗಳಿಗೆ 1 ಕೋಟಿ ಅವನಿಗೆ ಇನ್ಕಮ್ ಇರ್ಬೋದು. ಆದರೆ ವಾಟ್ ನೆಕ್ಸ್ಟ್? ಸತ್ತ ಮೇಲೆ ಅಂತ ನೆಕ್ಸ್ಟ್ ಲೈಫಲ್ಲಿ ಅವ ಜಿರ್ಲೆ ಕೂಡ ಆಗ್ಬೋದು, ನುಸಿ ಕೂಡ ಆಗ್ಬೋದು, ಹಾವು ಕೂಡ ಆಗ್ಬೋದು, ಕಪ್ಪೆ ಕೂಡ ಆಗ್ಬೋದು, ನಾಯಿ ಕೂಡ ಆಗ್ಬೋದು, ಬೆಕ್ಕು ಕೂಡ ಆಗ್ಬೋದು, ಹಂದಿ ಕೂಡ ಆಗ್ಬೋದು, ಪಕ್ಷಿ ಕೂಡ ಆಗ್ಬೋದು, ಮೀನು ಕೂಡ ಆಗ್ಬೋದು, ಮರ ಕೂಡ ಆಗ್ಬೋದು. ಇದನ್ನು ನಾವು ವಿಚಾರ ಮಾಡ್ಬೇಕು. ಹಾಗಾಗಿ ನಮ್ಮ ಪ್ರಕಾರ ಭಾಗ್ಯಶಾಲಿ ಅಂದ್ರೆ ಇದು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡುವಂಥದ್ದು, ಮಗ ಅಮೆರಿಕಕ್ಕೆ ಹೋಗುವಂಥದ್ದು, ಅಲ್ಲಿ ತುಂಬಾ ಇನ್ಕಮ್ ಮಾಡುವ ಸೆಟಲ್ ಆಗುವಂಥದ್ದು. ಎಸ್, ಇದು ನಮ್ಮ ಭಾಗ್ಯಶಾಲಿ. ದಯವಿಟ್ಟು ಸರ್, ಇದು ಭಾಗ್ಯಶಾಲಿ ಅಲ್ಲ. ಪ್ರಭುಪಾದ ಹೇಳ್ತಾರೆ, ದಿಸ್ ವಿಲ್ ಗೆಟ್ ಇವನ್ ಟು ಕ್ಯಾಟ್ಸ್ ಅಂಡ್ ಡಾಗ್ಸ್. ನಾಯಿ ಮತ್ತೆ ಬೆಕ್ಕುಗಳಿಗೆ ಕೂಡ ಇದು ಸಿಗ್ತದಂತೆ. ಇದೇನು ಭಾಗ್ಯಶಾಲಿ ಅಲ್ಲ. ಭಾಗ್ಯಶಾಲಿ ಅಂದ್ರೆ ಇದು. ಚಿತ್ರಮೊಬ್ಬ ಅಂತ ಹೇಳಿದ್ದಾರೆ, ಮಾಧವನ ಪುರಿ ಭಾಗ್ಯಶಾಲಿ. ಯಾಕೆಂದ್ರೆ 3 ಬಾರಿ ಗೋಪಾಲ ಕನಸಿನಲ್ಲಿ ಬರ್ತಾನೆ. ಇಂಥ ಭಾಗ್ಯಶಾಲ ಯಾರಿಗೆ ಸಿಗ್ತದೆ? ಭಗವಂತ ಕನಸಿನಲ್ಲಿ ಬರುವಂತದ್ದು. ಈಗ ನಾವು ಕೂಡ ಹೇಳ್ಬೋದು, ನನಗೆ ಕೂಡ ಕನಸಲ್ಲಿ ಬಂದ ಅಂತ. ದಯವಿಟ್ಟು ಸರ್ ನೋಡಿ, ಹೇಗೆಂದ್ರೆ ಭಗವಂತನ ನಾವು ಚೀಪ್ ಮಾಡಬಾರ್ದು. ಕನಸಿನಲ್ಲಿ ಬರುವವನಿಗೆ 24 ಗಂಟೆ ಕೂಡ ಭಗವಂತನ ಲೀಲಾ ಸ್ಮರಣೆ ಇರಬೇಕು. 24 ಗಂಟೆ ಕೂಡ ಭಗವಂತನ ಲೀಲಾ ಸ್ಮರಣೆ ಇರಬೇಕು. ನಮ್ಗೆ 24 ಗಂಟೆ ಭಗವಂತನ ಲೀಲಾ ಸ್ಮರಣೆ ಉಂಟಾ? 24 ಗಂಟೆಯಲ್ಲಿ ನಮ್ಗೆ ಎಲ್ಲ ಟೈಮ್ ಇರುವಂತದ್ದು, ಗಂಡ ಎಂತ ಮಾಡ್ತಾ ಇದ್ದಾನೆ, ಹೆಂಡತಿ ಎಂತ ಮಾಡ್ತಾ ಇದ್ದಾರೆ, ತಂದೆ ಎಂತ ಮಾಡ್ತಾ ಇದ್ದಾರೆ, ತಾಯಿ ಎಂತ ಮಾಡ್ತಾ ಇದ್ದಾರೆ, ಮಗು ಎಂತ ಮಾಡ್ತಾ ಇದ್ದಾನೆ, ಮಗು ಎಂತ ಮಾಡ್ತಾ ಉಂಟು, ಇದೇ ಬರ್ತದೆ. ಹಾಗಾಗಿ ಎಲ್ಲಿ ಲೀಲಾ ಸ್ಮರಣ ಆಗುವಂಥದ್ದು? ಲೀಲಾ ಸ್ಮರಣೆಗೆ ನಾನು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ರೂಪಗೋಸ್ವಾಮಿ ವೃಂದಾವನದಲ್ಲಿ ಲೀಲಾ ಸ್ಮರಣೆ ಮಾಡ್ತಾ ಇದ್ರು. ಲೀಲಾ ಸ್ಮರಣಲ್ಲಿ ಹೇಗೆಂದ್ರೆ ಎಕ್ಸ್ಟಸಿಗೆ ಹೋಗುವಂಥದ್ದು, ಭಾವ ಪರವಶತೆ. ಹಾಗಾಗಿ ಅಲ್ಲಿ ಕೆಲವೊಮ್ಮೆ ನಗುವಂಥದ್ದು, ಕೆಲವೊಮ್ಮೆ ಅಳುವಂಥದ್ದು, ಕೆಲವೊಮ್ಮೆ ಬೇಜಾರಲ್ಲಿರುವಂಥದ್ದು, ಇದೆಲ್ಲ ಆಗ್ತದೆ. ಇದೆಲ್ಲ ಲೀಲಾ ಸ್ಮರಣೆಯಲ್ಲಿ ಆಗ್ತದೆ. ಹಾರುವಂಥದ್ದು, ಇದೆಲ್ಲ ಆಗ್ತದೆ. ಹಾಗೆ ಇವರು ನಗಾಡ್ತಾ ಇದ್ರು ಲೀಲಾ ಸ್ಮರಣೆಯಲ್ಲಿ. ಒಬ್ಬ ಪಾಸ್ ಆಗ್ತಾನೆ, ಅವನಿಗೆ ಸಿಟ್ಟು ಬರ್ತದೆ.
ಅವೆಂತ ಎಣಿಸುವಂಥದ್ದು? ರೂಪಗೋಸ್ವಾಮಿ ಅವನನ್ನು ನೋಡಿ ನಗಡಿದ ಅಂತ. ಅವ ಆಕ್ಚುಲಿ ರೂಪಗೋಸ್ವಾಮಿ ಲೀಲಾ ಸ್ಮರಣಲ್ಲಿ ಇದ್ದಾರೆ, ಅಂದ್ರೆ ಎಂಟರ್ ಆಗಿದ್ದಾರೆ, ವೃಂದಾವನದ ಲೀಲೆಗೆ ಎಂಟರ್ ಆಗಿದ್ದಾರೆ ಒಳಗೆ. ಅಲ್ಲಿ ಎಂತ ತಮಾಷೆ ಆಯಿತು, ಅದನ್ನು ನೋಡಿ ನಗಡ್ತಾ ಇದ್ದಾರೆ. ಅದು ಇವೆಂತ ಎಣಿಸಿದ್ದು? ಅವನನ್ನು ನೋಡಿ ನಗಡಿದ ಅಂತ. ಇಮಿಡಿಯೇಟ್ ಅವ ಸಿಟ್ಟು ಬಂತು, ಅವ ಗುರಾಯಿಸಿ ನೋಡಿದ. ಆಗ ಅವ್ರದ್ದು ಲೀಲಾ ಸ್ಮರಣ ಹೋಯ್ತು. ಮತ್ತೆ ವಾಪಸ್ ಲೀಲಾ ಸ್ಮರಣ ಮಾಡ್ಲಿಕ್ಕೆ ಹೋಗ್ತಾರೆ, ಆಗ್ತಾ ಇಲ್ಲ. ಹೇಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಕಡೆಗೆ ಅವರ ಅಣ್ಣನಿಗೆ ಹೇಳ್ತಾರೆ, ಸನಾತನ ಗೋಸ್ವಾಮಿಗೆ, ಇಂಥ ಮರ ಹೇಗೆ ಮಾಡಿದ್ರು ಲೀಲಾ ಸ್ಮರಣ ಆಗ್ತಾ ಇಲ್ಲ. ಆಗ ಅವ್ರು ಹೇಳ್ತಾರೆ, ಎಂಥದ್ದು ಅಪರಾಧ ಆಗಿದೆ. ಅಪರಾಧ ಶೂನ್ಯ ಹೋಯ್ವೆಲ್ಲ ಓ ಕೃಷ್ಣನ. ಅಪರಾಧ ಇಲ್ಲದೆ ನಾವು ಕೃಷ್ಣನಾಮ ಹೇಳ್ಬೇಕಂತೆ, ಅಪರಾಧ ಇದ್ರೆ ಆಗುವುದಿಲ್ಲ. ಹಾಗೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ಎಂಥದ್ದು ಅಪರಾಧ ಆಗಿದೆ, ನೀನು ಈ ವೃಂದಾವನದ ಎಲ್ಲ ವಾಸಿಗಳಿಗೆ ಕರೆದು ಊಟ ಹಾಕು ಅಂತ ಹೇಳ್ತಾರೆ. ಹಾಗೆ ರೂಪ ಗೋಸ್ವಾಮಿ ಎಲ್ಲರನ್ನು ಕರೀತಾರೆ, ಊಟ ಹಾಕ್ತಾರೆ. ಊಟ ಹಾಕುವಾಗ ಎಲ್ಲರೂ ಬರ್ತಾರೆ, ಒಬ್ಬ ಬರುವುದಿಲ್ಲ. ಹೋಗಿ ಅಣ್ಣನಿಗೆ ಹೇಳ್ತಾರೆ, ಒಬ್ಬ ಬರಲಿಲ್ಲ. ಎಸ್, ಅಲ್ಲಿ ಎಂಥದ್ದಾಗಿದೆ ಅಪರಾಧ, ಇನ್ನು ಅವನಿಗೆ ಹೋಗು, ಅವನ ಮನೆಗೆ ಹೋಗು ಅಂತ ಸೀದಾ ಹೋಗ್ತಾರೆ. ರೂಪ ಗೋಸ್ವಾಮಿ ಹೋಗಿ ಹೇಳ್ತಾರೆ, ಯಾಕೆ ಸರ್, ಯಾಕೆ ನೀವು ಬರಲಿಲ್ಲ? ನೀನು ಮೊನ್ನೆ ನಮ್ಗೆ ನಗಾಡಿದ್ಯಾ? ಆಗ ಹೇಳ್ತಾರೆ, ಅದು ನಿಮ್ಮನ್ನು ನೋಡಿ ನಗಡು, ಅಡ್ಡ ಬೀಳ್ತಾರೆ. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನು ನೋಡಿ ನಗಡಿದಲ್ಲ. ಆಗ ಅವನಿಗೆ ಆಯ್ತು, ಓಕೆ ಅಂತ ಹೇಳ್ತಾರೆ. ಮತ್ತೆ ಬರ್ತಾರೆ, ಮತ್ತೆ ಲೀಲಾ ಸ್ಮರಣ ಆಗ್ತಾ ಉಂಟು. ಹಾಗಾಗಿ ಹೇಗೆ ನಮ್ಗೆ ಕೂಡ ಕನಸಿನಲ್ಲಿ ಬರುವುದು ಕೃಷ್ಣ ಬಂದ ಕನಸಿನಲ್ಲಿ, ಆದ್ರೆ ನಮ್ಗೆ ಲೀಲಾ ಸ್ಮರಣ ಇಲ್ಲಿ ಆಗ್ತಾ ಉಂಟು. ಕನಸಿನಲ್ಲಿ ಬಂದ್ರೆ ಲೀಲಾ ಸ್ಮರಣ ಕೂಡ ಆಗ್ಬೇಕು 24 ಗಂಟೆ, ಅದು ಬಿಟ್ಟು ಬೇರೆ ಯಾವುದಿಲ್ಲ ಅಂತೆ ಪ್ರಭುಪಾದರು ಬಂದದ್ದು. ಅದು ಬಿಟ್ಟು ಬೇರೆ ಯಾವುದಿಲ್ಲ. ಹಾಗಾಗಿ ಎಸ್, ಈಗ ಇವತ್ತು ನನಗೆ ರಾತ್ರಿ ಕನಸಿನಲ್ಲಿ ಬಂದ ನೆಕ್ಸ್ಟ್ ಮೂಮೆಂಟ್ ಎಷ್ಟು ಲೀಲಾ ಸ್ಮರಣ ಆಗ್ತಾ ಉಂಟು? ಈ ಪ್ರಶ್ನೆ ನಾವು ಕೇಳಬೇಕು. ಲೀಲಾ ಸ್ಮರಣ ಆಗ್ತಾ ಇಲ್ಲ, ಮತ್ತೆ ಕನಸಿನಲ್ಲಿ ಎಂತ ಬರುವಂಥದ್ದು? ಎಸ್, ಹಾಗೆ ಇಲ್ಲಿ ಚೇತನ ಹೇಳುವಂತ ನಿತ್ಯಾನಂದ ಪ್ರಭುಗೆ ಮಾಧವೇಂದ್ರ ಪುರಿ ಅಂತ ಭಾಗ್ಯಶಾಲಿಗಳು ಯಾರಿಲ್ಲ ಅಂತೆ, ಇನ್ನೊಬ್ಬರು ಇಲ್ಲ. ಹಾಗೆ ಇನ್ನೊಬ್ಬರಿಲ್ಲ ಎಂಬುದನ್ನು ವಿಚಾರ ಮಾಡಿ ಹೇಳು. ಶ್ಲೋಕ 172. ದುಗ್ಧದಾನ ಜಲೆ ಕೃಷ್ಣ ಯಾಂದ್ರೆ ದೇಕಾದಿಲ, ತೀನ ಬಾರೆ ಸ್ವಪ್ನೆ ಆಸಿಯಾನ್ರ ಆಜ್ಞಾ ಕೈಲ. ದುಗ್ಧದಾನೆ ಚಲೆ ಕೃಷ್ಣ ಯಾಂದ್ರ ದೇಕಾದಿಲ, ತೀನ ಬಾರೆ ಸ್ವಪ್ನ ಆಸಿಯಾನ್ರ ಆಜ್ಞಾ ಕೈಲ. ದುಗ್ಧದಾನೆ ಚಲೆ ಕೃಷ್ಣ ಯಾನ್ ರಾಧೆ ಕಾದಿಲ, ತೀನ ಬಾರೆ ಸ್ವಪ್ನೆ ಆಸಿ ಯಾನ್ ಆಜ್ಞಾ ಕೈಲ. ಅನುವಾದ: ಶ್ರೀ ಚೈತನ್ಯ ಮಹಾಪ್ರಭು ನುಡಿದರು, ಮಾಧವೇಂದ್ರ ಪುರಿ ಅವರು ಎಂಥ ಭಾಗ್ಯಶಾಲಿಗಳೆಂದರೆ, ಹಾಲು ಕೊಡುವ ನೆಪದಲ್ಲಿ ಕೃಷ್ಣನು ಅವರಿಗೆ ಪ್ರತ್ಯಕ್ಷನಾದ, ಕನಸಿನಲ್ಲಿ 3 ಸಲ ಕಾಣಿಸಿಕೊಂಡು ಆಜ್ಞೆಗಳನ್ನು ನೀಡಿದ. ನೋಡಿ ಎಷ್ಟು ಗ್ರೇಟ್ ಅವರು. ಹಾಲು ಕೊಡುವ ನೆಪದಲ್ಲಿ ಗೋಪಾಲ ಬಂದು ಪ್ರತ್ಯಕ್ಷನಾದ, ಮತ್ತೆ 3 ಬಾರಿ ಕನಸಿನಲ್ಲಿ 3 ಬಾರಿ ಕಾಣಿಸಿಕೊಂಡ, ಆಜ್ಞೆ ಕೊಟ್ಟ. ನೋಡಿ ಎಷ್ಟು ಗ್ರೇಟ್. ಚೇತನ ಹೇಳುವಂಥದ್ದು, ಚೇತನ ಸಾಕ್ಷಾತ್ ಗೋಪಿನಾಥ ಕೃಷ್ಣ. ಈಗ ಗ್ಲೋರಿಫೈ ಮಾಡುವಂಥದ್ದು ಅವನ ಡ್ಯೂಟಿಯನ್ನು. ಕೃಷ್ಣನಿಗೆ ಅವನ ಭಕ್ತರನ್ನು ಗುಣಗಾನ ಮಾಡುವುದಲ್ಲಿ ಅವನಿಗೆ ರಸ ಸಿಗ್ತದೆ, ಅವನಿಗೆ ಟೇಸ್ಟ್, ರಸ. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ಗುಣಗಾನ ಮಾಡುವಂಥದ್ದು ಮಾಧವೇಂದ್ರ ಪುರಿಯವರನ್ನು. ಎಂತ ಭಾಗ್ಯಶಾಲಿ, ಎಷ್ಟು ದೊಡ್ಡ ಭಾಗ್ಯಶಾಲಿ, ಇದು ಭಾಗ್ಯಶಾಲಿ. ಇದನ್ನು ನೋಡಿ ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ. ಯಾಕೆಂದ್ರೆ ಮಾಧವೇಂದ್ರ ಪುರಿ ಪ್ರಭುಪಾದ ಹೇಳ್ತಾರೆ, ಈ ವಾಸ್ ಇನ್ ಮಹಾಭಾವ, ನಾಟ್ ಓನ್ಲಿ ಭಾವ, ಮಹಾಭಾವ. ಹಾಗಾಗಿ ನಾವು ಮನಸ್ಸಿನಲ್ಲಿ ಕೂಡ ನಾವು ಎಸ್, ನನಗೆ ಕೂಡ ಹಾಲು ಕೊಡ್ಲಿಕ್ಕೆ ಕೃಷ್ಣ ಬರ್ತಾನೆ, ನನಗೆ ಕೂಡ ಕನಸಿನಲ್ಲಿ 3 ಬಾರಿ ಬರ್ತಾನೆ, ಇದು ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ. ನಾವು ಅನುಸರಣೆ ಮಾಡುವ, ಅನುಕರಣೆ ಅಲ್ಲ.
ಇದು ನಾವು ಕೇಳ್ಬೇಕಷ್ಟೇ. ಈ ಶುದ್ಧ ಭಕ್ತರ ಘಟನೆಗಳು ನಾವು ಕೇಳ್ಬೇಕು. ನಾವು ಅದನ್ನು ಇಮಿಡಿಯೇಟ್ ಮಾಡ್ಲಿಕ್ಕಿಲ್ಲ, ಎಸ್ ನನಗೆ ಕೂಡ ಅಂತ ಇಲ್ಲ. ನಾವು ಆ ಲೆವೆಲ್ ಅಲ್ಲಿ ಇಲ್ಲ. ನಾವು ಈಗಂದ್ರೆ ಭಕ್ತರಷ್ಟೇ. ಭಕ್ತರಂದ್ರೆ ನಾವು ಶ್ರದ್ಧಾ, ಆದ್ಮೇಲೆ ಸಾಧು ಸಂಘ, ಭಜನೆ ಕ್ರಿಯೆ ಮಾಡ್ತಾ ಇದ್ದೇವೆ. ಅನಂತ ನಿವೃತ್ತಿ ಹೋಗ್ಲಿಲ್ಲ, ತುಂಬಾ ಉಂಟು. ಶ್ರದ್ಧಾ ಆಯ್ತು, ಸಾಧು ಸಂಘ ಆಯ್ತು, ಭಜನ ಕ್ರಿಯೆ ಆಯ್ತು. ಭಜನ ಕ್ರಿಯೆ ಅಂದ್ರೆ ಪ್ರಭುಪಾದ ಇಟ್ ಇಸ್ ಎ ಇನಿಷಿಯೇಷನ್. ಭಜನ ಕ್ರಿಯೆ ಅಂದ್ರೆ ಮತ್ತೆ ಅನರ್ಥ ನಿವೃತ್ತಿ, ಒಳಗಿರುವ ಎಲ್ಲ ಕಲ್ಮಶಗಳು ಹೊರಗೆ ಬರ್ತದೆ ಅಂತ. ಹಾಗೆ ಕಲ್ಮಶಗಳು ಹೊರಗೆ ಬರಲಿಲ್ಲ, ತುಂಬಾ ಉಂಟು. ಒಂದು ಲೈಫ್ ಇದಲ್ಲ. ಪ್ರಭುಪಾದ ಹೇಳ್ತಾರೆ ಕೋಟಿ ಜನ್ಮ ತೆಗೆದಿದ್ದೇವೆ, ಕೋಟಿ ಜನ್ಮದಲ್ಲಿ ಇದೆಲ್ಲ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ್ಯ, ಅಸೂಯೆ, ಹೊಟ್ಟೆ ಕಿಚ್ಚು ಇದೆಲ್ಲ ಅಂಟಿಕೊಂಡಿದೆ. ಇದು ಸುಲಭದಲ್ಲಿ ಬಿಡುವುದಿಲ್ಲ. ಪ್ರಭುಪಾದ ಹೇಳುವಂಥದ್ದು ಪ್ಯೂರಿಫಿಕೇಶನ್ ಆಗ್ಲಿಕ್ಕೆ ಇಟ್ ಟೇಕ್ಸ್ ಮೆನಿ ಇಯರ್ಸ್ ಅಂತೆ. ಒಂದು ಕಡೆ ಪ್ರಭುಪಾದ ಹೇಳ್ತಾರೆ, ಇಫ್ ಎನಿಬಡಿ ಚಾನ್ಸ್ 50 years 16 rounds then he will go back to Godhead. 50 years ಅಂದ್ರೆ 50 ವರ್ಷ. ಯಾಕೆ ಪ್ರಭುಪಾದ ಇದನ್ನು ಹೇಳ್ತಾ ಇದ್ದಾರೆ? ಯಾಕೆಂದ್ರೆ ಒಳಗೆ ತುಂಬಾ ಕಲ್ಮಶ ಉಂಟು. ಕೋಟಿಗಟ್ಟಲೆ ಲೈಫ್ ತೆಗೆದಿದೆ ನಾವು. ಪುನರಪಿ ಜನನಂ ಪುನರಪಿ ಮರಣಂ, ಹುಟ್ಟು ಸಾವು, ಹಿಂದೆ ಸುಖ ಮಾಡಿ ಮಾಡಿ ಮಾಡಿ, ಅಸೂಯೆ, ಹೊಟ್ಟೆಗಿಚ್ಚು, ಇದೆಲ್ಲ ತುಂಬಾ ಪ್ರಬಲವಾಗಿ ಉಂಟು. ಇದೆಲ್ಲ ಹೋಗ್ಬೇಕಂತೆ. ಹೋಗ್ಲಿಕ್ಕೆ ಟೈಮ್ ತೆಗೀತದೆ. ಹೇಗೆ ಅಂದ್ರೆ ನೋಡಿ, ಪ್ರಭುಪಾದ ಕೊಡುವಂತ ಎಕ್ಸಾಂಪಲ್, ಈ ಎಕ್ಸಾಂಪಲ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡುವ. ಹೇಗೆ ಅಂದ್ರೆ, ಒಬ್ಬನಿಗೆ ರೋಗ ಇರ್ತದೆ, ಜ್ವರ 103 ಡಿಗ್ರಿ, ಜ್ವರದಿಂದ ಕಡಿಮೆ ಆಗ್ತದೆ, ಆದ್ರೆ ರಿಕವರಿ ಆಗುವುದಿಲ್ಲವ. ಫುಲ್ ರಿಕವರಿ ಇಲ್ಲ, ಆದ್ರೆ ಕಡಿಮೆ ಆಗಿದೆ. ಫುಲ್ಲಿ ರಿಕವರ್ ಆಗುವುದು ಮತ್ತೇದು ಸ್ಟೇಜ್. ಹಾಗಾಗಿ ನಾವು ಕೂಡ ಈಗ ನಮ್ಗೆ 103, 104 ಡಿಗ್ರಿ ಜ್ವರ ಈಗ ಕಡಿಮೆ ಆಗಿದೆ, 102 ಡಿಗ್ರಿ ಆಗಿದೆ ಅಷ್ಟೇ. 101 ಆಗ್ಬೇಕು, 100 ಆಗ್ಬೇಕು, 99 ಆಗ್ಬೇಕು, 98 ಆಗ್ಬೇಕು. ಈ ರೀತಿ ತುಂಬಾ ಟೈಮ್ ಹಿಡಿತದೆ. ಸುಲಭದಲ್ಲಿ ಜ್ವರ ಕಡಿಮೆ ಆಗುವುದಿಲ್ಲ. ಸುಲಭದಲ್ಲಿ ಜ್ವರ ಕಡಿಮೆ ಆಗುದು. ಈಗ ಹೇಗಂದ್ರೆ ಟೈಫಾಯ್ಡ್ ಬರ್ತದೆ, ಬಂದ ಕೂಡಲೇ ಡಾಕ್ಟರ್ ಹೇಳುವಂತದ್ದು ನೀನು 6 ತಿಂಗಳು ಪತ್ತೆ ಮಾಡಬೇಕು. ಎಣ್ಣೆ ತಿನ್ಲಿಕ್ಕಿಲ್ಲ, ಜಾಸ್ತಿ ಸ್ವೀಟ್ ತಿನ್ಲಿಕ್ಕಿಲ್ಲ, ಇಂಥದ್ದೆಲ್ಲ ಉಂಟು. ಹೇಗೆಂದ್ರೆ ಅದು ಒಳಗೆ ಇರ್ತದಂತೆ. 6 ತಿಂಗಳ ನಂತರ ನಾವು ಹೋಗ್ತೇವೆ, ಡಾಕ್ಟರ್ ಹೇಳ್ತಾರೆ ಇನ್ನೂ 6 ತಿಂಗಳು ಮಾಡ್ಬೇಕು. ಕಂಪ್ಲೀಟ್ ಹೋಗ್ಲಿಲ್ಲ, ಸಿಂಪ್ಟಮ್ಸ್ ಉಂಟು, ಸ್ವಲ್ಪ ಮಾತ್ರದಲ್ಲಿ ಉಂಟು. ಅದೇ ರೀತಿ ನಾವು ಕೂಡ ಭಕ್ತಿಗೆ ಬಂದಿದ್ದೇವೆ. ಆದ್ರೆ ಈಗ ನಾವು ಪ್ಯೂರಿಫಿಕೇಶನ್ ಸ್ಟೇಜ್ ಅಲ್ಲಿ ಇದ್ದೇವೆ. ಪ್ಯೂರಿಫೈಡ್ ಆಗ್ಲಿಲ್ಲ. ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್, ಸ್ಟ್ರಗ್ಲಿಂಗ್ ಸ್ಟೇಜ್, ಲಿಬರೇಟೆಡ್ ಸ್ಟೇಜ್. ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಇಂದ ನಾವೀಗ ಸ್ಟ್ರಗ್ಲಿಂಗ್ ಸ್ಟೇಜ್ಗೆ ಬಂದಿದ್ದೇವೆ. ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ ಅಂದ್ರೆ ಕೃಷ್ಣ ಪ್ರಜ್ಞೆ ಮುಂಚೆ. ಈಗ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೇವೆ, ಪ್ರಯತ್ನ ನಡೀತಾ ಉಂಟು, ಆದ್ರೆ ನಾವು ಲಿಬರೇಟೆಡ್ ಸ್ಟೇಜ್ಗೆ ಹೋಗ್ಲಿಲ್ಲ. ಲಿಬರೇಟೆಡ್ ಸ್ಟೇಜ್ಗೆ ಹೋದ ಮೇಲೆ ನಮ್ಗೆ ಇದು ಬರುವಂತದ್ದು ಭಗವಂತನ, ಯಾವುದು? ಭಗವಂತ ನಮ್ಮ ಎದುರು ಪ್ರತ್ಯಕ್ಷ ಆಗುವಂಥದ್ದು, ಕನಸಿನಲ್ಲಿ ಬರುವಂತ, ಇದೆಲ್ಲ ಲಿಬರೇಟೆಡ್ ಸ್ಟೇಜ್ ಅಲ್ಲಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ. ನಾವೀಗ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ. ಕೆಲವೊಮ್ಮೆ ಸ್ಟ್ರಗ್ಲಿಂಗ್ ಸ್ಟೇಜ್ ಅಲ್ಲಿ ಇದ್ದೇವೆ, ನಮ್ಗೆ ಲಿಬರೇಟೆಡ್ ಸ್ಟೇಜ್ಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ವಾಪಸ್ ನಾವು ಸೆನ್ಸ್ ಗ್ರಾಟಿಫಿಕೇಶನ್ ಸ್ಟೇಜ್ಗೆ ಹೋಗ್ತೇವೆ. ಈ ರೀತಿ ಕೂಡ ಆಗ್ತದೆ. ಆದ್ರೆ ಲಿಬರೇಟೆಡ್ ಸ್ಟೇಜ್ ಹೋಗುವಂಥದ್ದು ತುಂಬಾ ಪ್ರಯತ್ನ ಬೇಕಂತೆ. ಮಾಡಿ 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 ಹೇಗೆ ಅಂದ್ರೆ, ಒಬ್ಬ ಶಿಲ್ಪಿ ಎಂತ ಮಾಡ್ತಾನೆ? ಕಲ್ಲಿಗೆ ಹೊಡಿತಾನೆ 999 ಹೊಡಿತಾನೆ.
1,000 ಹೊಡೆತದಲ್ಲಿ ಶೇಪ್ ಬರ್ತದೆ. 1,000 ಹೊಡೆತ ಶೇಪ್ ಬಂದ ಕೂಡ ಜನರೆಲ್ಲ ಚಪ್ಪಾಳೆ ಹೊಡಿತಾರೆ, ವಾವ್ ಶಬಾಷ್ ವಾವ್. ಜನರಿಗೆ ಆ 999 ಹೊಡೆತ ಅವರಿಗೆ ಗೊತ್ತಿಲ್ಲ ಎಷ್ಟು ಕಷ್ಟಪಟ್ಟಿದ್ದಾನೆ ಅವ, ತುಂಬಾ ಕಷ್ಟಪಟ್ಟಿದ್ದಾನೆ. ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ಇಂಥ ಸ್ಟೇಜ್ ಬರ್ಲಿಕ್ಕೆ ನಾವು ತುಂಬಾ ಕಷ್ಟಪಡ್ಬೇಕು, ತುಂಬಾ ಪಡ್ಬೇಕು. ಸುಲಭದಲ್ಲಿ ಈ ಸ್ಟೇಜಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೋಡಿ ಮಾಧವನಪುರಿ ಎಷ್ಟು ಗ್ರೇಟ್, ಎಷ್ಟು ಗ್ರೇಟ್. ಯಾವ ಸ್ಟೇಜಲ್ಲಿ ಇದ್ರು ಅವರು, ಯಾವ ಸ್ಟೇಜಲ್ಲಿ ಇದ್ರು? ಇಂಥ ಉನ್ನತ ಮಟ್ಟದ ಸ್ಟೇಜಿಗೆ ಹೋಗಿದ್ದಾರೆ. ಇದನ್ನು ಚೈತನ್ಯ ಮಹಾಪ್ರಭು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೀಗ ಹೇಳ್ತಾ ಇದ್ದೇವೆ, ನಮ್ಗೆ ಎಷ್ಟೋ ಫಲ ಸಿಗ್ತಾ ಉಂಟು. ಮಾಧವೇಂದ್ರಪುರಿ ಅಂತ ಶುದ್ಧ ಭಕ್ತರ ವಿಷಯವನ್ನು ನಾವು ಕೇಳ್ತಾ ಇದ್ದೇವೆ. ನಮ್ಗೆ ಎಷ್ಟು ಬೆನಿಫಿಟ್ ನಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬೆನಿಫಿಟ್ ಸಿಗ್ತಾ ಉಂಟು. ಮಾಮೂಲಿ ಅಲ್ಲ ಇದು, ಇದು ಮಾಮೂಲಿ ಕತೆ ಅಲ್ಲ, ಇದು ಟ್ರಾನ್ಸೆಂಡೆಂಟಲ್. ಅದಕ್ಕೆ ನೋಡಿ ಚೈತನ್ಯ ಮಹಾಪ್ರಭು ಹೇಳುವಂತದ್ದು, ತುಂಬಾ ಭಾಗ್ಯಶಾಲಿ ಮಾಧವೇಂದ್ರಪುರಿ, ತುಂಬಾ ಭಾಗ್ಯಶಾಲಿ. ಶ್ಲೋಕ 173. ಯಾನ್ರ ಪ್ರೇಮ ವಾಜಾನ ಪ್ರಕಟ ಇಲ್ಲ, ಸೇವಾ ಅಂಗೀಕಾರ ಕರಿ ಜಗತ ತಾರಿಲ. ಯಾನ್ರ ಪ್ರೇಮೆ ವಾಜಾನ ಪ್ರಕಟ ಇಲ್ಲ, ಸೇವಾ ಅಂಗೀಕಾರ ಕರಿ ಜಗತ ತಾರಿಲ. ಯಾನ್ರ ಪ್ರೇಮೆ ವಾಜಾನ ಪ್ರಕಟ ಇಲ್ಲ, ಸೇವಾ ಅಂಗೀಕಾರ ಕರಿ ಜಗತ ತಾರಿಲ. ಅನುವಾದ: ಮಾಧವೇಂದ್ರಪುರಿ ಅವರ ದೈವ ಪ್ರೇಮಕ್ಕೆ ವಶನಾದ ಕೃಷ್ಣನು ಗೋಪಾಲ ದೇವರ ರೂಪದಲ್ಲಿ ಅವರಿಗೆ ಕಾಣಿಸಿಕೊಂಡ, ಅವರ ಸೇವೆಯನ್ನು ಒಪ್ಪಿಕೊಂಡು ಇಡೀ ಜಗತ್ತನ್ನು ಉದ್ಧರಿಸಿದ. ಎಸ್ ನೋಡಿ, ಇವತ್ತಿನ ನನ್ನ ಟಾಪಿಕ್ ನಾನು ಓದ್ತೇನೆ. ಇವತ್ತಿನ ಟಾಪಿಕ್ ಇದನ್ನು ನಾನು ತೆಗೆದದ್ದು. ಇವತ್ತಿನ ಟಾಪಿಕ್ ಕೃಷ್ಣ ಆಕ್ಸೆಪ್ಟ್ ಇಸ್ ಡ್ಯೂಟಿ ಸರ್ವಿಸ್. ಅವರ ಸೇವೆಯನ್ನು ಒಪ್ಪಿಕೊಂಡು ಇಡೀ ಜಗತ್ತನ್ನು ಉದ್ಧರಿಸಿದ. ಅವರಂದ್ರೆ ಮಾಧವೇಂದ್ರಪುರಿ. ಹಾಗಾಗಿ ನಮ್ಮ ಸೇವೆಯನ್ನು ಭಗವಂತ ಒಪ್ತಾ ಇದ್ದಾನೆ. ಎಸ್, ಯಾರು ಹೇಳ್ತೀರಿ ಉತ್ತರ? ನಾವೀಗ ಭಕ್ತಿಯಲ್ಲಿ ಸೇವೆ ಮಾಡ್ತಾ ಇದ್ದೇವೆ, ನಮ್ಮ ಸೇವೆಯನ್ನು ಭಗವಂತ ಒಪ್ತಾ ಇದ್ದಾನ. ಎಸ್, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬಹುದು. ಹರೇ ಕೃಷ್ಣ. ನಾವು ಮಾಡುವಂತ ಸೇವೆಯನ್ನು ಭಗವಂತ ಒಪ್ತಾ ಇದ್ದಾನೆ. ಹ್ಯಾಂಡ್ ರೈಸ್ ಮಾಡಿ, ಯಾರಿಗೆ ಉತ್ತರ ಗೊತ್ತಿಲ್ಲ. ಇಲ್ಲಿ ಮಾಧವೇಂದ್ರಪುರಿಯ ಸೇವೆಯನ್ನು ಒಪ್ಪಿದ್ದಾನೆ, ನಮ್ಮ ಸೇವೆಯನ್ನು ಒಪ್ತಾ ಇದ್ದಾನೆ. ಹರೇ ಕೃಷ್ಣ. ಎಸ್, ತಪ್ಪಾದ ಚಿಂತೆ ಇಲ್ಲ, ದಯವಿಟ್ಟು ಆನ್ಸರ್ ಮಾಡಿ. ಎಸ್, ರೇಖಾ ಬಂಗೇರ. ಹರೇ ಕೃಷ್ಣ. ಎಸ್, ಹೇಳಿ ಮಾತಾಜಿ. ರೇಖಾ ಬಂಗೇರ. ಹರೇ ಕೃಷ್ಣ ಪ್ರಭುಜಿ. ಹಾ. ಇಲ್ಲ, ನಮ್ಮದು ಎಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ. ನಾವು ಆ ಲೆವೆಲ್ದು ಇವರಲ್ಲ, ಭಕ್ತರಲ್ಲ. ಓಕೆ, ಆ ಲೆವೆಲ್ದು ಸೇವೆ ಇಲ್ಲ ನಮ್ದು. ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಶ್ವೇತಾ ಕುಲಕರ್ಣಿ. ಹರೇ ಕೃಷ್ಣ, ಹೇಳಿ. ಹೌದು ಪ್ರಭುಜಿ, ನಮ್ದು ಎಕ್ಸೆಪ್ಟ್ ಮಾಡ್ಕೊಳ್ದಿಲ್ಲ. ಎಸ್, ಓಕೆ, ವೆರಿ ಗುಡ್, ವೆರಿ ಗುಡ್. ಓಕೆ, ಎಸ್. ಈಗ ನಾನೊಂದು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಭಕ್ತಿ ಮಾಡ್ತಾ ಇದ್ದಾನೆ. ಭಕ್ತಿ ಮಾಡಿ ಅವ ವೈಕುಂಠಕ್ಕೆ ಹೋಗ್ತಾನೆ. ಹೋಗುವಾಗ ಅಲ್ಲಿ ದ್ವಾರಪಾಲಕರು ಜಯ ವಿಜಯ ಅವನನ್ನು ನಿಲ್ಲಿಸ್ತಾರೆ. ಅವ ಹೇಳ್ತಾನೆ, ನಾನು ಜಪ ಮಾಡ್ತಾ ಇದ್ದೆ. ಅದಕ್ಕೆ ಜಯ ವಿಜಯರು ಹೇಳ್ತಾರೆ, ನಿನ್ನ ಜಪದ ಕ್ವಾಲಿಟಿ ನಮ್ಗೆ ಗೊತ್ತುಂಟಪ್ಪ. ಜಪ ಅಂದ್ರೆ ಯುಗಾಯಿತಂ ನಿಮಿಷೇನ ಚಕ್ಷುಷ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ಯುಗ್ರಹೇ ನಮೇ. ಒಂದೊಂದು ಕ್ಷಣ ಒಂದು ಯುಗದಾಗೆ. ಹಾಗೆ
ಟಾರೆಂಟ್ಸ್ ಆಫ್ ಎಂತ ಹೇಳುವಂಥದ್ದು, ಈ ನಮ್ಮ ಅಳು ಮಳೆಯಾಗಿ ಬೀಳ್ತಾ ಇರ್ತದಂತೆ. ಇದು ಜಪದಲ್ಲಿ ಆಗ್ಬೇಕು. ನಮ್ದು ಮಳೆ ಆಗಿ ಬಿಡಿ, ಒಂದು ಜಪ ಮಾಡುವಾಗ ಸ್ವಲ್ಪ ಆದ್ರೂ ನಮ್ದು ಅಳು ಆಗಿದ ಇಲ್ಲ. ಹಾಗಾಗಿ ಜಯ ವಿಜಯರು ಹೇಳ್ತಾರೆ, ನಿಮ್ದು ಜಪ ಗೊತ್ತುಂಟಪ್ಪ ಯಾವ ಕ್ವಾಲಿಟಿ ಅಂತ. ನೀವು ನಾಮ ಅಪರಾಧ ಸ್ಟೇಜಲ್ಲಿ ಜಪ ಮಾಡ್ತಾ ಇದ್ದೀರಿ. ನಾಮ ಭಾಸ ಕೂಡ ಅಲ್ಲ, ಶುದ್ಧ ನಾಮ ಬಿಡಿ. ಪ್ರಭುಪಾದ ಹೇಳುವಂಥದ್ದು, ಅಟ್ಲೀಸ್ಟ್ ಇಫ್ ಯು ಸಿಟ್ ಇನ್ ನಾಮ ಭಾಸ ಸ್ಟೇಜ್, ಕೃಷ್ಣ ವಿಲ್ ಟೇಕ್ ಯು ಟು ಶುದ್ಧ ನಾಮ. ಹಾಗೆ ಅಪರಾಧ ಬಿಟ್ಟು ನಾವು ಜಪ ಮಾಡ್ಬೇಕು. ಈಗ ನಮ್ದು ಅಪರಾಧ ಸ್ಟೇಜ್, ಇದನ್ನ ನಾವು ಬಿಡ್ಲಿಕ್ಕಿಲ್ಲ. ಅಪರಾಧ ಸ್ಟೇಜಲ್ಲಿ ನಾವು ಮಾಡಿ 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 ಒಂದ್ ದಿವಸ ನಾವು ನಾಮಭಾಸ ಸ್ಟೇಜ್ಗೆ ಹೋಗ್ತೇವೆ. ನಾಮಭಾಸ ಸ್ಟೇಜಲ್ಲಿ ಕೂತ್ರೆ ಸಾಕಂತೆ ಪ್ರಭುಪಾದ ಹೇಳುವಂಥದ್ದು, ನಮ್ಮನ್ನು ಭಗವಂತ ಶುದ್ಧ ನಾಮಕ್ಕೆ ಕೊಂಡೋಗ್ತಾನೆ. ಹಾಗಾಗಿ ಜಯ ವಿಜಯರು ಹೇಳ್ತಾರೆ ಇದನ್ನು. ಹಾಗೆ ಅವನಿಗೆ ಡಿಸಪಾಯಿಂಟ್ಮೆಂಟ್ ಆಗ್ತದೆ, ಬೇಜಾರಾಗ್ತದೆ. ಹಾಗೆ ಹೇಳ್ತಾನೆ, ನಾನು ದೇವಸ್ಥಾನದಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ದೆ. ಈಗ ನಾನು ಕೂಡ 2013ರಿಂದ 17 ನನಗೆ ಬೆಳಿಗ್ಗೆದು ಕೆಲವೊಮ್ಮೆ ಸಂಜೆ ಕೂಡ ಕುಕ್ಕಿಂಗ್ ಇಲ್ಲಿ ದೇವರಿಗೆ. ಆಕ್ಚುಲಿ ಕುಕ್ಕಿಂಗ್ ಮಾಡೋದು ರಾಧಾರಾಣಿ ಕೃಪೆಯಿಂದ ನನಗೆ ಆ ಸರ್ವಿಸ್ ಸಿಕ್ಕಿದೆ. ಹಾಗಾಗಿ ಅವು ಹೇಳ್ತಾನೆ, ಎಸ್ ನಾನು ಕುಕ್ಕಿಂಗ್ ಮಾಡ್ತಾ ಇದ್ದೆ ದೇವರಿಗೆ. ಅದಕ್ಕೆ ಜಯ ವಿಜಯರು ಹೇಳ್ತಾರೆ, ನಿನ್ನ ಕುಕ್ಕಿಂಗ್ ಗೊತ್ತುಂಟಪ್ಪ ಯಾವ ಲೆವೆಲ್ ಇದೆ ಅಂತ. ಕುಕ್ಕಿಂಗ್ ಅಲ್ಲಿ ಹೇಗೆ ಅಂದ್ರೆ, ಈಗ ಪ್ರಭುಪಾದ ಒಮ್ಮೆ ಅವರ ಗುರು ಇದು ಡಿಸಪೇರೆನ್ಸ್ ಡೇಗೆ ಕುಕ್ಕಿಂಗ್ ಮಾಡಿದ್ರು. ಆ ಪ್ರಸಾದವನ್ನು ಎಲ್ಲ ತಿಂದು ಫೇಂಟ್ ಆಗಿ ಬಿದ್ರು. ಪ್ರಭುಪಾದ ಇದು ಯಾವ ಲೆವೆಲ್ ಕುಕ್ಕಿಂಗ್, ನಮ್ದೆ ಅಂತ ಟೋಟಲ್ ಕೃಷ್ಣ ಪ್ರೇಮದಲ್ಲಿ ಕುಕ್ಕಿಂಗ್ ಮಾಡಿದ್ರು. ನಮ್ದು ಆ ಕೃಷ್ಣ ಪ್ರೇಮ ಇಲ್ಲ. ನಾವು ಕುಕ್ಕಿಂಗ್ ಮಾಡ್ತಾ ಇದ್ದೀವಿ, ಇದರ ಅರ್ಥ ಎಂತ, ಮಾಡಬಾರ್ದಂತಲ್ಲ, ಮಾಡ್ಬೇಕು. ಮಾಡಿ 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 ಒಂದ್ ದಿವಸ ನಾವು ಆ ಹಂತಕ್ಕೆ ಬರ್ತೇವೆ. ಇದನ್ನು ಹೇಳ್ತಾರೆ. ಇದನ್ನು ಹೇಳುವಾಗ ಮತ್ತೆ ನಾವು ಇಲ್ಲ ನಾವು ಬಿಡು, ನಮ್ಮನ್ನು ಬಿಡುವುದಿಲ್ಲ ಅವರು ಒಳಗೆ. ಲಾಸ್ಟ್ ನಾವು ಅಲ್ಲಿ ಹೊರಗೆ ಬದಿಯಲ್ಲಿ ಹೋಗಿ ನಾವು ಓ ಪ್ರಭು ಹಾಗೆ ನಾವು ಕೂಗ್ತೇವೆ, ಕೂಗ್ತೇವೆ ನಾವು. ಆಗ ಇಮಿಡಿಯೇಟ್ ಜಯ ವಿಜಯರು ಬರ್ತಾರೆ, ಎಸ್ ಹೋಗಿ ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾವು ಮಾಡುವಂತ ಭಕ್ತಿ ನಮ್ಮ ಎಫರ್ಟ್ ಇಂದ ಅಲ್ಲ ಸರ್, ಇದು ಕೃಪೆಯಿಂದ, ಪ್ರಭುಪಾದ ಕೃಪೆಯಿಂದ. ಪ್ರಭುಪಾದ ಇದು ಕೃಪೆಯಿಂದ ನಮ್ಗೆ ಸಿಗ್ತಾ ಉಂಟು. ನಾವು ಕ್ವಾಲಿಫೈಡ್ ಅಲ್ಲ, ನಮ್ಗೆ ಅರ್ಹತೆ ಇಲ್ಲ, ಏನು ಅರ್ಹತೆ ಇಲ್ಲ ನಮ್ಗೆ. ಪ್ರಭುಪಾದ ಒಂದು ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಈಗ ನಾವು ಇಚ್ಛಿಸ್ತಾ ಇದ್ದೇವೆ, ಆದ್ರೆ ನಮ್ಗೆ ಅರ್ಹತೆ ಇಲ್ಲ. ಆದ್ರೂ ಕೂಡ ಅರ್ಹತೆ ಇಲ್ಲದವರಿಗೆ ಪ್ರಭುಪಾದ ಕೃಪೆಯಿಂದ ನಮ್ಗೆ ಸಿಕ್ಕಿದೆ ಭಕ್ತಿ. ಹಾಗಾಗಿ ಪ್ರಭುಪಾದ ಸೇವೆಯನ್ನು ಒಪ್ತಾರೆ, ಶುದ್ಧ ಭಕ್ತರ ಸೇವೆಯನ್ನು ಒಪ್ತಾರೆ. ಈಗ ನಮ್ಮ ಗುರು ಮಹಾರಾಜ್ ಈಶ್ವರ ಜಯಪ್ರದ ಸ್ವಾಮಿ ಮಹಾರಾಜ್ ಅವರೇನು 1968 ಅಲ್ಲಿ ಅವರಿಗೆ ದೀಕ್ಷೆ ಆಯಿತು. 1970 ಅಲ್ಲಿ ಅವರಿಗೆ ಸನ್ಯಾಸ ಕೊಟ್ಟರು. ಮತ್ತೆ ಹೇಳಿದ್ರು, ಎಸ್ ಮೈ ಡಿಯರ್ ಡಿಸೈಪಲ್, ನೌ ಯು ಗೋ ಟು ಮಾಯಾಪುರ್ ಅಂಡ್ ಡೆವಲಪ್. ಐ ಆಮ್ ಗಿವಿಂಗ್ ಕೃಷ್ಣಾಸ್ ಕಿಂಗ್ಡಮ್, ನೌ ಯು ಡೆವಲಪ್. ಈಗ ಎಷ್ಟು 53 ವರ್ಷದಲ್ಲಿ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಕಷ್ಟ ಇತ್ತು. ಅಟ್ಯಾಕ್ ಎಲ್ಲ ಮಾಡಿದ್ದಾರೆ, ಒಮ್ಮೆ ಚಾಪರ್ ಅಲ್ಲಿ ಕುತ್ತಿಗೆ ಎಲ್ಲ ಹಾಕಿದ್ದಾರೆ ಅವರಿಗೆ, ಅದು ಕೂಡ ಅವರು ಬದುಕಿದ್ರು. ಮಾರ್ಚ್ ಪಾಸ್ ಮಾಡಿದ್ದಾರೆ, ಅಂದ್ರೆ 1000 ಜನರನ್ನು ಸೇರಿಸಿ. ಯಾಕೆಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು. ಆದ್ರೆ ಒಬ್ಬನೇ ನಿಂತು ಈಗ ಮಾಯಾಪುರ್ ನೋಡಿ ಎಂತಾಗಿದೆ. ಹಾಗಾಗಿ ಅವರು ಸೇವೆಯನ್ನು ಆಕ್ಸೆಪ್ಟ್ ಮಾಡ್ತಾರೆ. ನಮ್ಮ ಸೇವೆ ಅಲ್ಲ, ನಾವು ಏನು ಅಲ್ಲ, ಏನು ಅಲ್ಲ. ಆದ್ರೆ ಭಗವಂತ ಯಾರ ಸೇವೆಯನ್ನು ಆಕ್ಸೆಪ್ಟ್ ಮಾಡ್ತಾನೆ? ಇಲ್ಲಿ ಮಾಧವೇಂದ್ರಪುರಿಯ ಸೇವೆಯನ್ನು ಭಗವಂತ ಆಕ್ಸೆಪ್ಟ್ ಮಾಡಿದ. ಹಾಗಾಗಿ ಈ ವಿಚಾರ ನಮ್ಗೆ ಯಾವಾಗಲೂ ಇರ್ಬೇಕು. ಈ ವಿಚಾರ ನಮ್ಮ ತಲೆಯಿದ್ರೆ ನಮ್ಗೆ ಅಹಂಕಾರ ಬರುವುದಿಲ್ಲ, ಇಲ್ಲದ್ರೆ ನಮ್ಗೆ ಅಹಂಕಾರ ಬರ್ತದೆ. ಭಕ್ತಿಯಲ್ಲಿ ನಾವು ಸ್ವಲ್ಪ ಮೇಲೆ ಮೇಲೆ ಹೋದ ಕೂಡಲೇ ಬರ್ತದೆ ಅಹಂಕಾರ, ಕಟ್ಟಿಟ್ಟ ಬುತ್ತಿ. ಪ್ರಭುಪಾದ ಹೇಳುವಂಥದ್ದು, ಬೆಳಿಗ್ಗೆದು 5 ಗಂಟೆ ಸಾಧನ ಅಂದ್ರೆ 4 ಗಂಟೆಯಿಂದ 9 ಗಂಟೆ, ಅಂದ್ರೆ 4 ಗಂಟೆಗೆ ಹೇಳುವಂಥದ್ದು, 4:15 ರೆಡಿಯಾಗಿ ಮಂಗಳಾರತಿ, ಮತ್ತೆ ಜಪ, ಮತ್ತೆ ದರ್ಶನಾರತಿ, ಮತ್ತೆ ಗುರು ಪೂಜಾ, ಮತ್ತೆ ಭಾಗವತಂ ಕ್ಲಾಸ್. ಇದು ಪ್ರಭುಪಾದ ಹೇಳುವಂತ ದಿಸ್ ಮೀಲ್, ಎನಿಬಡಿ ಹೂ ಟೇಕ್ಸ್ ದಿಸ್ ಮೀಲ್ ಈ ವಿಲ್ ಗ್ರೋ ಇನ್ ಸ್ಪಿರಿಚುವಲ್. ಬೆಳಿಗ್ಗೆ ಇದು ಎಂತ ಹೇಳುವಂಥದ್ದು ಬ್ರೇಕ್ಫಾಸ್ಟ್ ಅಂತೆ, ಮೀಲ್. ಪ್ರಭುಪಾದ ಮೀಲ್ ಅಂತ ಹೇಳ್ತಾರೆ.
ಹಾಗೆ ಇದನ್ನು ತಗೊಂಡ್ರೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ತೇವೆ. ಆದ್ರೆ ಸೈಡ್ ಬೈ ಸೈಡ್ ಅಹಂಕಾರ ಬರ್ತದೆ. ಈಗ ಅಹಂಕಾರವನ್ನು ನಾವು ಕಡಿಮೆ ಮಾಡ್ಲಿಕ್ಕೆ ಎಂತ ಮಾಡ್ಬೇಕು? ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಸರ್ವ್ ಹಂಬಲ್ ಇನ್ ಮೀನಿಯಲ್ ಸರ್ವಿಸ್ ಲೈಕ್ ರಾಧಾರಾಣಿ. ಮೀನಿಯಲ್ ಸರ್ವಿಸ್ ಯಾರ ತರ? ರಾಧಾರಾಣಿ ತರ. ಹಾಗಾಗಿ ಸೇವೆಯಿಂದ ಎಂತ ಆಗ್ತದೆ? ನಮ್ರತೆ ಬರ್ತದೆ, ಸಾಧನೆಯಿಂದ ಅಹಂಕಾರ ಬರ್ತದೆ. ಹಾಗಾಗಿ ನಾವು ಈ ವಿಚಾರವನ್ನು ಯಾವಾಗಲೂ ನಮ್ಮ ತಲೆಯಲ್ಲಿರ್ಬೇಕು. ನಾನು ಕ್ವಾಲಿಫೈಡ್ ಅಲ್ಲ. ಈಗ ನಾನು ಕುಕಿಂಗ್ ಹೋಗ್ತೇನೆ. ಕುಕಿಂಗ್ ಹೋಗುವಾಗ ನಾವು ಪ್ರಾರ್ಥನೆ ಮಾಡ್ಬೇಕು. ಇದೆಯಾ? ಎಲ್ಲರೂ ನೀವು ಕುಕಿಂಗ್ ಮಾಡುವವರು ನೀವು ಇದನ್ನು ಪ್ರಾರ್ಥನೆ ಮಾಡ್ಬೇಕು. ಹೇಗೆಂದ್ರೆ ಈಗ ನಮ್ಮ ಟೆಂಪಲ್ ಅಲ್ಲಿ ರಾಧಾರಾಣಿ ಇದ್ದಾರೆ, ಮತ್ತೆ ಗೌರವನಿತಾಯಿ, ಪ್ರಭುಪಾದ ಕುಕಿಂಗ್ ಅಲ್ಲಿ, ನಮ್ದು ಕಿಚನ್ ಅಲ್ಲಿ. ಹಾಗಾಗಿ ನಾನು ಯೂಶುವಲಿ ನಾನು ಕುಕಿಂಗ್ ಹೋಗುವಾಗ ನಾನು ಅಗರಬತ್ತಿಯನ್ನು ಲೈಟ್ ಮಾಡ್ತೇನೆ. ಮತ್ತೆ ಫಸ್ಟಿಗೆ ರಾಧಾರಾಣಿಗೆ ಅಗರಬತ್ತಿಯನ್ನು ಇದು ಮಾಡುವಂಥದ್ದು, ಹೇಳುವಂಥದ್ದು, ಓ ರಾಧಾರಾಣಿ, ನನಗೆ ಅರ್ಹತೆ ಇಲ್ಲ ಕುಕಿಂಗ್ ಮಾಡ್ಲಿಕ್ಕೆ. ಪ್ರಭುಪಾದ ಹೇಳುವಂಥದ್ದು, ರಾಧಾರಾಣಿನ ಬಿಟ್ಟು ಉಳಿದವರಿಗೆ ಯಾರಿಗೂ ಕೂಡ ಅರ್ಹತೆ ಇಲ್ಲ ಅಂತೆ ಕುಕಿಂಗ್ ಮಾಡ್ಲಿಕ್ಕೆ. ಅವಳು ಒಮ್ಮೆ ಮಾಡಿದ ಮೆನು ಮತ್ತೆ ಮಾಡುವುದಿಲ್ಲ ಅಂತೆ, ಹೊಸ ಮೆನು. ಹಾಗೆ ನಾವು ಆ ರೀತಿ ಪ್ರಾರ್ಥನೆ ಮಾಡ್ಬೇಕಂತೆ, ಓ ರಾಧಾರಾಣಿ, ನನ್ಗೆ ಕುಕಿಂಗ್ ಗೊತ್ತಿಲ್ಲ. ಕುಕಿಂಗ್ ಗೊತ್ತುಂಟ ಅಂತ ಹೇಳ್ಬಾರ್ದಂತೆ ಯಾವಾಗ. ಗೊತ್ತಿಲ್ಲ, ಇದು ನಮ್ರತೆ. ಕುಕಿಂಗ್ ನನಗೆ ಗೊತ್ತಿಲ್ಲ, ಪ್ರಭುಪಾದ ಪರವಾಗಿ ನಾನು ಇಲ್ಲಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಕೃಷ್ಣನಿಗೆ ಕೊಡು. ಇದು ಫಸ್ಟ್ ಪ್ರೇಯರ್. ಸೆಕೆಂಡ್ ಪ್ರೇಯರ್, ಗೌರವನಿತಾಯಿ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ನನಗೆ ಕುಕಿಂಗ್ ಗೊತ್ತಿಲ್ಲ, ಪ್ರಭುಪಾದ ಪರವಾಗಿ ನಾನು ಮಾಡ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಆಕ್ಸೆಪ್ಟ್ ಮಾಡಿ. ಮತ್ತೆ ಪ್ರಭುಪಾದ್ಗೆ, ಪ್ರಭುಪಾದ್, ನನಗೆ ಕುಕಿಂಗ್ ಅನ್ನೋದು ಗೊತ್ತಿಲ್ಲ, ನಿಮ್ಮ ಪರವಾಗಿ ನಾನು ಮಾಡ್ತಾ ಇದ್ದೇನೆ, ದಯವಿಟ್ಟು ಇದನ್ನು ಚೈತನ್ಯ ಮಹಾಪ್ರಭುಗೆ, ನಿತ್ಯಾನಂದ ಪ್ರಭುಗೆ, ರಾಧಾರಾಣಿಗೆ, ಕೃಷ್ಣನ್ಗೆ ನೀವು ಕೊಡಿ. ಈ ರೀತಿ ಹೇಳಿ ನಾವು ಮತ್ತೆ ಕುಕಿಂಗ್ ಮಾಡ್ಲಿಕ್ಕೆ. ಅಲ್ಲಿ ಕೂಡ ಅಹಂಕಾರ ಬರ್ತದೆ. ಹಾಗಾಗಿ ಪ್ರತಿ ಭಕ್ತಿ ಮಾಡುವಾಗ ಪ್ರತಿ ಕ್ಷಣದಲ್ಲಿ ಇದು ಬರ್ತಾ ಇರ್ತದೆ. ಅದಕ್ಕೆ ನಾವು ಟೆಸ್ಟ್ ಮಾಡ್ತಾ ಇರ್ಬೇಕು. ಹೇಗೆ ಜ್ವರ ಬಂದವನಿಗೆ ಇಲ್ಲಿ ಬಾಯಿಗೆ ಇಡ್ತಾರೆ ಥರ್ಮೋಮೀಟರ್, ಟೆಸ್ಟ್ ಮಾಡ್ತಾ ಇರ್ತಾರೆ ಎಷ್ಟು ಉಂಟು ಅಂತ, ಜ್ವರ ಎಷ್ಟು ಉಂಟ ಒಂದು. ಅದೇ ನಾವು ಕೂಡ ನಮ್ಮ ಅಹಂಕಾರವನ್ನು ಟೆಸ್ಟ್ ಮಾಡ್ತಾ ಇರ್ಬೇಕು. ಟೆಸ್ಟ್ ಮಾಡುದು ಅಂದ್ರೆ ನಮ್ರರಾಗಿ ಸೇವೆ ಮಾಡುವಂಥದ್ದು. ಬೆಸ್ಟ್ ವೆಸಲ್ ವಾಷಿಂಗ್. ಇವತ್ತು ನಾನು ಬೆಳಿಗ್ಗೆ ಕೂಡ ಸ್ವಲ್ಪ ಮಾಡಿದೆ, ಮಧ್ಯಾಹ್ನ ಕೂಡ ಸ್ವಲ್ಪ ವೆಸಲ್ ವಾಷಿಂಗ್ ಮಾಡಿದೆ. ಬಿಸಿ ಇದೆ, ಅದು ಕೂಡ ಊಟ ಆದ್ಮೇಲೆ ಸ್ವಲ್ಪ ವೆಸಲ್ ಇತ್ತು, ವಾಷಿಂಗ್ ಮಾಡಿದೆ. ಯಾಕಂದ್ರೆ ನನ್ನ ಪ್ಯೂರಿಫಿಕೇಶನ್ಗೆ, ಇನ್ನೊಬ್ಬರ ಪ್ಯೂರಿಫಿಕೇಶನ್ ಅಲ್ಲ. ಅದು ಮಾಡಿ ನಂದು ಒಳಗೆ ಪ್ಯೂರಿಫಿಕೇಶನ್ ಆಗ್ತದೆ, ಅಹಂಕಾರ ಬರ್ತದೆ. ಹಾಗಾಗಿ ಅಹಂಕಾರವನ್ನು ನಾವು ತೆಗಿಲಿಕ್ಕೆ ಈ ರೀತಿ ಮಾಡ್ಬೇಕು, ಸೇವೆ ಮಾಡ್ಬೇಕು. ಹಾಗಾಗಿ ಇಲ್ಲಿ ಹೇಳುವಂತದ್ದು, ಯಾರ ಸೇವೆಯನ್ನು ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ? ಶುದ್ಧ ಭಕ್ತರ ಸೇವೆಯನ್ನು. ಅದಕ್ಕೆ ನಾವು ಶುದ್ಧ ಭಕ್ತರನ್ನು ಗ್ಲೋರಿಫೈ ಮಾಡುವಂತದ್ದು. ಯಾಕೆ ನಾವು ಏನು ಅಲ್ಲ. ಹೇಗೆಂದ್ರೆ ಈಗ ಪ್ರಭುಪಾದ ಹೇಳಿದ್ರೆ, ಇವ ನನ್ನ ಜನ, ಚೈತನ್ಯ ಆಕ್ಸೆಪ್ಟ್ ಮಾಡ್ತಾರೆ, ಇಲ್ಲದ್ರೆ ಆಕ್ಸೆಪ್ಟ್ ಮಾಡುವುದಿಲ್ಲ, ನಮ್ಮನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ. ಇವ ನನ್ನ ಜನ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಕೃಷ್ಣ ಶುದ್ಧ ಭಕ್ತರ ಸೇವೆಯನ್ನು ಆಕ್ಸೆಪ್ಟ್ ಮಾಡ್ತಾನೆ, ಒಪ್ಪಿಕೊಂಡ. ನೋಡಿ, ಹಾಗಾಗಿ ಈಗ ನಾವೆಂತ ಮಾಡ್ಬೇಕು? ಕೃಷ್ಣ ನಮ್ಮ ಸೇವೆಯನ್ನು ಒಪ್ಪಿಕೊಳ್ಳುವುದಿಲ್ಲ, ನಾವೀಗ ಶುದ್ಧ ಭಕ್ತರನ್ನು ಪ್ಲೀಸ್ ಮಾಡ್ಲಿಕ್ಕೆ ಹೋಗ್ಬೇಕು. ಅದಕ್ಕೆ ನಾವು ಈಗ 2 ದಿವಸ ನಾನು ಮತ್ತೆ ಪ್ರೆಸಿಡೆಂಟ್ ಯಾಕೆ ನಾವೆಲ್ಲ ಒಂದು ಕೆಲಸವನ್ನು ಬದಿಗಿಟ್ಟು ಯಾಕೆ ನಾವು ಸನ್ಯಾಸಿಗಳ ಸೇವೆಗೆ ಹೋದೆವು? ಯಾಕಂದ್ರೆ ಅವರ ಸೇವೆ ಮಾಡಿ ಕೃಪೆ ಸಿಗ್ತದೆ, ಆ ಕೃಪೆಯಿಂದ ಭಗವಂತ ಪ್ಲೀಸ್ ಆಗ. ಹಾಗಾಗಿ ಈ ವಿಚಾರ ಯಾವುದು ನಮ್ಮಲ್ಲಿ ಇರಬೇಕು, ವಿಚಾರ ಇರಬೇಕು. ನೋಡಿ, ಭಕ್ತಿಯಲ್ಲಿ ಬಂದ ಮೇಲೆ ಕೂಡ ಅಹಂಕಾರ ಬರುವುದು ಸಹಜ.
ಬಂದೇ ಬರ್ತದೆ, ಯಾಕೆಂದ್ರೆ ನಾವು ಭೌತಿಕ ಲೋಕದಲ್ಲಿ ಇದ್ದೇವೆ. ಹಾಗಾಗಿ ಯಾರು ನರೋತ್ತಮ ದಾಸ್ ಠಾಕೂರ್ ಹೇಳುವಂಥದ್ದು, ಸಾಧೇರಾಚರಣ ಸೇವಿ ಭಕ್ತ ಸನೆ ವಾಸ ಜನಮ ಜನಮ ಹೋಯ್ ಏ ಅಭಿಲಾಷ. ಜನ್ಮ ಜನ್ಮದಲ್ಲಿ ನಂಗೆ ಭಕ್ತರ ಸಂಘ ಬೇಕಂತೆ ನರೋತ್ತಮ ದಾಸ್ ಠಾಕೂರ್ ಹೇಳುವಂಥದ್ದು. ಹಾಗಾಗಿ ಡಿವೋಟಿ ಅಸೋಸಿಯೇಷನ್ ತುಂಬಾ ಮುಖ್ಯ. ಯಾಕೆಂದ್ರೆ ಡಿವೋಟಿ ಇದ್ದು ಸೇವೆಯನ್ನು ಭಗವಂತ ಆಕ್ಸೆಪ್ಟ್ ಮಾಡಿದ್ದಾನೆ. ಹಾಗಾಗಿ ಡಿವೋಟಿಯನ್ನು ನಾವು ಅಸೋಸಿಯೇಷನ್ ಮಾಡೋದ್ರಿಂದ ಎಂತ ಆಗ್ತದೆ, ನಮ್ಗೆ ಅದರ ಬ್ಲೆಸ್ಸಿಂಗ್ ಸಿಗ್ತದೆ, ಕೃಪೆ ಸಿಗ್ತದೆ. ಪ್ರಭುಪಾದ ದಿಸ್ ಮೂವ್ಮೆಂಟ್ ಇಸ್ ಮರ್ಸಿ ಮೂವ್ಮೆಂಟ್. ಗುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿಲತಾ ಬೀಜ. ಭಕ್ತಿಲತಾ ಬೀಜ ಸಿಕ್ಬೇಕಿದ್ರೆ ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಸಿಗುವಂಥದ್ದು. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ. ಯಾರ್ದು ಪ್ರಶ್ನೆಯಲ್ಲಿ ಕೇಳಬಹುದು. ಇಲ್ಲಿಗೆ ನಿಲ್ಲಿಸುವ. ಇವತ್ತು 3 ಶ್ಲೋಕ ಮಾಡಿದೆ ನಾನು, 3 ಸಾರಿ 1 2 ಎಸ್ 4 ಶ್ಲೋಕ ಮಾಡಿದೆ. ಓಕೆ, ಹರೇ ಕೃಷ್ಣ. ಪ್ರಶ್ನೆಯಲ್ಲಿ ಕೇಳಬಹುದು. ಎಸ್ ಹರೇ ಕೃಷ್ಣ 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 ಹರೇ ಹರೇ. ಎಸ್ ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಯಾರ್ದು ಪ್ರಶ್ನೆ ಇಲ್ವಾ? ಇಲ್ಲದ ನಾವು ಮುಕ್ತಾಯ ಮಾಡುವ. ಎಸ್, ನನಗೆ ಇನ್ನೊಂದು ಕ್ಲಾಸ್ ಉಂಟು, ಭಗವದ್ಗೀತೆ ಕ್ಲಾಸ್. ಎಸ್, ಆಗ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮ